ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ. ಅವನು ಅವಿನಾಶಿ, ಶಾಶ್ವತ. ಪರಮ ಸುಖವೇ ಅದರ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಅವನು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಗುಣತ್ರಯ ವಿಭಾಗ ಯೋಗೋ ನಾಮ ಚತುರ್ದಶೋಧ್ಯಾಯಃ. ಹರೇ ಕೃಷ್ಣ. हरे कृष्ण प्रभु जी. हरे कृष्ण प्रभु जी. हरे कृष्ण दंडवत प्रणाम प्रभु जी. हरे कृष्ण. हरे कृष्ण दंडवत प्रणाम. हरे कृष्ण. कीर्तन ಮಾಡೋಣ. नमो ओम विष्णुपदाय कृष्णपृष्ठाय भूतले श्रीमते भक्ति वेदांत स्वामिन् इति नामिने. नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्यादेशतारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे हरे, हरे राम 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 हरे हरे. हरे कृष्ण 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 हरे हरे, हरे राम 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 हरे हरे. हरे कृष्ण 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 हरे हरे, हरे राम 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 हरे हरे. हरे कृष्ण 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 हरे हरे, हरे राम 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 हरे हरे. हरे कृष्ण कृष्ण हरे हरे, हरे राम 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 हरे हरे. हरे कृष्ण कृष्ण हरे हरे, हरे राम 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 हरे हरे. हरे कृष्ण कृष्ण हरे हरे, हरे राम 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 हरे हरे. हरे कृष्ण कृष्ण हरे हरे, हरे राम 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 हरे हरे. हरिनाम संकीर्तन की जय. श्रीला प्रभात की जय. गौरान्विता हरि हरि बोल. तो भगवद गीता ग्रंथराज की जय. राधा गोविंद की जय. हरे कृष्ण. अनंत कोटि वैष्णव वृंद की जय. हरे कृष्ಣ. ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಇವತ್ತಿನ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ. ಪ್ರಕೃತಿಯ 3 ಗುಣಗಳು, ಭೌತಿಕ ಪ್ರಕೃತಿಯ 3 ಗುಣಗಳು. ಸೊ ನಾವೀಗ ಪ್ರಾರ್ಥನೆಯೊಂದಿಗೆ ಇವತ್ತಿನ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರೋನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ. ಶ್ರೀರೂಪಂ ಸಾಗರಜಾತಂ ಸಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಗಣವಿತಾ ಶ್ರೀವಿಶಾಖಾನ್ವಿತಾಂಶ. हे कृष्णा करुणा सिंधु दीनबंधो जगत्पते गोपेश गोपिका कांता राधा कांत नमोस्तुते.
ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿದ್ಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಿನ್ನೆ ಅರ್ಜುನನ 6 ಪ್ರಶ್ನೆಗಳೊಂದಿಗೆ ಕ್ಷೇತ್ರಜ್ಞ ವಿಭಾಗ ಯೋಗ, ಯಾಕೆಂದ್ರೆ ನಾವೀಗ ಭೌತಿಕ ಪ್ರಕೃತಿಯ ಬಗ್ಗೆ ಅಂದ್ರೆ ಈ ಜ್ಞಾನವನ್ನ ಪಡ್ಕೊಳ್ತಾ ಇದ್ದೇವೆ. ಇಲ್ಲಿ ಜೀವಿ ಹೇಗೆ ಕ್ರಮೇಣವಾಗಿ ಭಗವತ್ ಸಾಕ್ಷಾತ್ಕಾರವನ್ನ ಪಡೆಯಬಹುದು ಅನ್ನುವಂಥದ್ದನ್ನ. ಸೊ ಅರ್ಜುನ ಹೇಳ್ತಾನೆ, ಈ ಅಂದ್ರೆ ಕ್ಷೇತ್ರಜ್ಞ ಅದು ಯಾರು ಅನ್ನುವಂಥದ್ದು ಅದನ್ನು ತಿಳ್ಕೊಳ್ಬೇಕು ಅಂತ. ಅದಕ್ಕೆ ಭಗವಂತ ಅವನಿಗೆ ಹೇಳ್ತಾನೆ, ಸೊ ಕ್ಷೇತ್ರಜ್ಞರಲ್ಲಿ 2 ಕ್ಷೇತ್ರಜ್ಞರು ಯಾರು? ಒಂದು ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಕ್ಷೇತ್ರಜ್ಞರಲ್ಲಿ 2 ಕ್ಷೇತ್ರಜ್ಞರು ಯಾರು? ಆತ್ಮ, ಒಂದು ಆತ್ಮ, ಒಂದು ಪರಮಾತ್ಮ ಕೃಷ್ಣ. ಪರಮಾತ್ಮ. ಒಂದು ಆತ್ಮ ಮತ್ತೆ ಇನ್ನೊಂದು ಪರಮಾತ್ಮ. So ಯಾಕೆಂದ್ರೆ ಆತ್ಮಕ್ಕೆ ಆ ಒಂದು ಶರೀರದ ಜ್ಞಾನ ಇರುತ್ತೆ, ಪರಮಾತ್ಮನಿಗೆ ಎಲ್ಲಾ ಶರೀರದ ಬಗ್ಗೆ ತಿಳ್ಕೊಂಡಿರ್ತಾನೆ. ಆದ್ರಿಂದ ಯಾರು ಈ ಆತ್ಮ ಮತ್ತೆ ಈ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರನ್ನ ಈ ನಿನ್ನಿನ ಅಧ್ಯಾಯದಲ್ಲಿ, ಈ 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞರ ಬಗ್ಗೆ ಬಹಳ ಅಂದ್ರೆ ಒಂದು ಇದಿದೆ, ಒಂಥರ ಸಮರಿ ತರ ಅದು. ಆದ್ರೆ ಅದನ್ನ ಡಿಟೇಲ್ ಆಗಿ ವೇದಾಂತ ಸೂತ್ರಗಳಲ್ಲಿ ಅದರ ಬಗ್ಗೆ ಪರಾಶರ ಮುನಿಗಳು ಹೀಗೆ ಬರೆದಿರ್ತಾರೆ. ಅದರಲ್ಲಿ ಇನ್ನೂ ಡೀಟೇಲ್ ಅಲ್ಲಿ ಯಾರು ಇದನ್ನ ಅರ್ಥ ಮಾಡಿಕೊಂಡು ಇದರ ಬಗ್ಗೆ ವಿಶ್ಲೇಷಣಾತ್ಮಕ ಅಭ್ಯಾಸವನ್ನ ಮಾಡ್ತಾರೆ, ಈ ಆತ್ಮ, ಪರಮಾತ್ಮ, ಈ ಶರೀರ ಅನ್ನುವಂಥದ್ದು ಹೇಗೆ ಬಂತು, ಕ್ಷೇತ್ರ ಹೇಗಾಗಿದೆ, ಕ್ಷೇತ್ರದ ರಚನೆ ಹೇಗೆ ಅನ್ನುವಂಥದ್ದನ್ನು ನಾವು ನಿನ್ನೆ ನೋಡಿದ್ವಿ. ಹೇಗೆ ಭಗವಂತ ಹೇಳಿದಾಗೆ, ಅಂದ್ರೆ ಈ ಮಾನವನಿಗೆ ಅಥವಾ ಯಾವುದೇ ಒಂದು ಭೌತಿಕ ಜೀವಿ ಶರೀರವನ್ನ ಪಡಿತಾನೆ ಅಂದ್ರೆ ಆ ಶರೀರದಲ್ಲಿ ಏನಿರುತ್ತೆ, ಅದು ಆ ಶರೀರ ಹೇಗಾಗಿರುತ್ತೆ, ಪಂಚಭೂತಗಳಿಂದ ಆಗಿರುತ್ತೆ. ಆಮೇಲೆ ಆ ಶರೀರದಲ್ಲಿ ಮನಸ್ಸು ಬರುತ್ತೆ, ಅಥವಾ ಅದರ ಸುತ್ತ ಹೀಗೆ ಅಂಗೈ ಸುತ್ತ ಹೇಗೆ ಈ ಬೆರಳುಗಳಿದ್ದಾವೆ, ಅದೇ ರೀತಿಯಾಗಿ ಮನಸ್ಸಿನ ಸುತ್ತ ಏನಿದೆ, ಇಂದ್ರಿಯಗಳು, ನಮ್ಮ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಕ್ರಿಯೆ ಪ್ರತಿಕ್ರಿಯೆಗಳು. ಸೊ ಈ ಶರೀರದ ಒಟ್ಟು ಘಟಕಾಂಶಗಳು ಎಷ್ಟು? 24 ಘಟಕಾಂಶಗಳು. ಯಾರು 24 ಘಟಕಾಂಶಗಳನ್ನು ವಿಶ್ಲೇಷಣಾತ್ಮಕವಾಗಿ ಅಭ್ಯಾಸ ಮಾಡ್ತಾನೆ, ಅವನು ಕ್ರಮೇಣವಾಗಿ ಅವನು ಅಂದ್ರೆ ಈ ಭೌತಿಕ ಪ್ರಕೃತಿಯಿಂದ ಬಿಡುಗಡೆಯನ್ನ ಪಡೀತಾನೆ. ಜ್ಞೇಯದ ನಿಜವಾದ ಗುರಿ ಯಾವುದು ಅಂದ್ರೆ ಜ್ಞಾನದ ನಿಜವಾದ ಗುರಿ ಜ್ಞೇಯ ಅಂದ್ರೆ ಈ ಕ್ಷೇತ್ರಜ್ಞ, ಪರಮಕ್ಷೇತ್ರಜ್ಞ ಯಾರಿದ್ದಾನೆ, ಪರಮಕ್ಷೇತ್ರಜ್ಞ, ಅವನನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಜ್ಞೇಯ. ಯಾಕೆಂದ್ರೆ ಯಜ್ಞದ ಭೋಕ್ತಾರ ಅವನು. ಅದರಿಂದ ಎಲ್ಲಾ ಜ್ಞಾನದ ಗುರಿ ಭಗವಂತನಲ್ಲಿಯೇ ಕೊನೆಯಾಗೋದು. ಸರ್ವತಃ ಪಾಣಿಪಾದಂತಂ. ಜ್ಞಾನದ ವಸ್ತು ಭಗವಂತ, ಪ್ರಕೃತಿ ಮತ್ತೆ ಪುರುಷ. ಇಲ್ಲಿ ಇವೆರಡರ ಸಂಯೋಗದಿಂದಲೇ ಇಲ್ಲಿ ಎಲ್ಲ ಇರ್ಲಿಕ್ಕೆ ಸಾಧ್ಯ ಅನ್ನುವಂತಹದ್ದನ್ನ ಹೇಳ್ತಾನೆ. ಮತ್ತೆ ಯಾರು ಜ್ಞಾನದ ದೃಷ್ಟಿಯಿಂದ ಅಂದ್ರೆ ಕ್ಷೇತ್ರಜ್ಞರು ಏವಂ ಅಂತರಂ ಜ್ಞಾನ ಚಕ್ಷುಷ. ಸೊ ಅದರ ನಿಜವಾದ ಅಂತರ ಏನು? ಜ್ಞಾನಚಕ್ಷು. ಆ ಜ್ಞಾನಚಕ್ಷುವನ್ನ ಯಾರು ಪಡೆದಿರ್ತಾನೆ ಅವನು ಸರಿಯಾಗಿ ಎಲ್ಲವನ್ನ ನೋಡ್ತಾನೆ ಅನ್ನುವಂಥದ್ದು. ಸೊ ಇವತ್ತು ನಿನ್ನ ಅಧ್ಯಾಯದಲ್ಲಿ ಹೇಗೆ ಕ್ಷೇತ್ರದ ಬಗ್ಗೆ, ಅಂದ್ರೆ ಶರೀರದ ಬಗ್ಗೆ ತಿಳ್ಕೊಂಡ್ವಿ, ಆತ್ಮದ ಬಗ್ಗೆ ತಿಳ್ಕೊಂಡ್ವಿ. ಸೊ ಇವತ್ತಿನ ಅಧ್ಯಾಯದಲ್ಲಿ ಈ ಪ್ರಪಂಚದ ಬಗ್ಗೆ, ಭೌತಿಕ ಪ್ರಪಂಚದ ಬಗ್ಗೆ ನಾವು ತಿಳ್ಕೊಳ್ಳುವಂತಹದ್ದು ಈ ತ್ರಿಗುಣಗಳ ಇದ್ರ ಮೇಲೆ. ಸೊ ಅದರಿಂದ ಈ ಭೌತಿಕ ಪ್ರಪಂಚ ಯಾವುದರ ಮೇಲೆ ಆಧಾರವಾಗಿದೆ, ಈ ಭೌತಿಕ ಪ್ರಪಂಚದ ಗುಣಲಕ್ಷಣಗಳು ಯಾವುದು, ಸೊ ಅದನ್ನ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಸತ್ವರಜ ತಮೋ ಗುಣಗಳು, 3 ಗುಣಗಳ ಬಗ್ಗೆ.
ಈ 3 ಗುಣಗಳಲ್ಲಿ ಅತ್ಯಂತ ಶ್ರೇಷ್ಠ ಗುಣ ಯಾವುದು? ಅಥವಾ ಈ 3 ಗುಣಗಳನ್ನ ಮೀರಿದವನು ಹೇಗಿರ್ತಾನೆ? ಈ 3 ಗುಣಗಳಲ್ಲಿ ಇರುವವರು ಯಾವ್ಯಾವ ಗುಣದಲ್ಲಿ ಯಾವ್ಯಾವ ರೀತಿಯಾಗಿ ಇರ್ತಾರೆ ಮತ್ತು ಯಾವ ಗುಣದಲ್ಲಿ ಅವರು ಮರಣ ಹೊಂದಿದರೆ ಅವರಿಗೆ ಏನಾಗತ್ತೆ ಅನ್ನುವಂಥದ್ದನ್ನು ಸಹಿತ ಇಲ್ಲಿ ಹೇಳಲಾಗಿದೆ. ಈ 3 ಗುಣಗಳನ್ನ ಮೀರಬೇಕು. ಅರ್ಜುನಿಗೆ ಹೇಳ್ತಾನೆ, ನೀನು 3 ಗುಣಗಳನ್ನ ಮೀರಬೇಕು ಅಂತ. ಅಂದ್ರೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಆಗ್ಬೇಕೆಂದ್ರೆ ನಾವು ಈ 3 ಗುಣಗಳ ಅಧೀನದಲ್ಲಿ ಇದ್ರೆ ಆಗಲ್ಲ. ಅದರಿಂದ ನಾವು 3 ಗುಣಗಳನ್ನ ಮೀರಬೇಕು. ಅದನ್ನು ಹೇಗೆ ಮೀರುವುದು ಅನ್ನೋದನ್ನ ಇವತ್ತಿನ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ. ಶ್ರೀ ಶ್ರೀ ರಾಧಾ ಗೋವಿಂದ, ಶ್ರೀಲಾ ಪ್ರಭುಪಾದರು, ಶ್ರೀ ನಾಮನಿಷ್ಠಾದ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಶ್ರೀ ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಎಲ್ಲ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮ ಸಿದ್ಧಿಯನ್ನು ಪಡೆದರು. ಹರೇ ಕೃಷ್ಣ. ಇದು ಈಗ ಕೊಡ್ತಾ ಇರುವಂತಹ ಜ್ಞಾನ ಹಾಗೆ. ಇದು ಏನ್ ಮಾಡತ್ತೆ? ಈ ಜ್ಞಾನವನ್ನ ನಾವು ಪಡೆಯೋದ್ರಿಂದ ನಮಗೆ ಏನಾಗತ್ತೆ? ಪರಮ ಸಿದ್ಧಿ. ಅಂದ್ರೆ ಮುನಿಗಳು ಸಹಿತ ಇದನ್ನ ತಿಳ್ಕೊಂಡು ಈ ಗುಣಗಳ ಬಗ್ಗೆ, ಅಂದ್ರೆ ಈ ಭೌತಿಕ ಪ್ರಪಂಚದ ಗುಣಗಳ ಬಗ್ಗೆ ಅವರು ತಿಳ್ಕೊಂಡು ಅವರು ಪರಮಸಿದ್ಧಿಯನ್ನು ಪಡೆದಿದ್ದಾರೆ. ಅಂತಹ ಜ್ಞಾನ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ಇದರಿಂದ ನಮಗೆ ಹೇಗೆ ನಾವು ಬಂಧನದಿಂದ ಬಿಡಿಸ್ಕೊಳ್ಳುವಂತಹದ್ದು ಅನ್ನೋದು ಸಹಿತ ಇವತ್ತಿನ ಈ ಅಧ್ಯಾಯದಲ್ಲಿ ಗೊತ್ತಾಗುತ್ತೆ. ಅದರಿಂದ ಮುನಿಗಳೂ ಸಹಿತ ಪರಮಸಿದ್ಧಿಯನ್ನ ಪಡೆದಿದ್ದಾರೆ. ಇಂತಹ ಜ್ಞಾನ, ಅತ್ಯುತ್ತಮವಾದಂತಹ ಜ್ಞಾನವನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ ಅನ್ನುವ ಮಾತನ್ನ ಹೇಳ್ತಾನೆ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾ ಧರ್ಮ್ಯಮಾಗತಾಃ ಸರ್ಗೋಪಿ ನೋಪಜಾಯಂತೆ ಪ್ರಲಯೇ ನ ವ್ಯಥಂತಿ ಚ. ಈ ಜ್ಞಾನದಲ್ಲಿ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವನು. ಹೀಗೆ ನೆಲೆಗೊಂಡವನು ಸೃಷ್ಟಿ ಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯಥೆ ಪಡುವುದಿಲ್ಲ. ಹರೇ ಕೃಷ್ಣ. ಯಾಕೆ ಅವನು ಸೃಷ್ಟಿ ಕಾಲದಲ್ಲಿ ಹುಟ್ಟುವುದಿಲ್ಲ, ಪ್ರಳಯ ಕಾಲದಲ್ಲಿ ವ್ಯಥೆ ಪಡುವುದಿಲ್ಲ? ಯಾಕೆ? ಯಾರು ಈ ಜ್ಞಾನದಲ್ಲಿ ನೆಲೆಗೊಂಡಿರ್ತಾನೆ, ಈ ಜ್ಞಾನವನ್ನು ತಿಳ್ಕೊಂಡಿರ್ತಾನೆ, ಯಾಕೆಂದ್ರೆ ಅವನು ಹುಟ್ಟು ಸಾವೇ ಇಲ್ಲ. ಅವನು ಈ ಜನ್ಮ ಮೃತ್ಯುವಿನ ಚಕ್ರದಿಂದ ಹೊರಗೆ ಹೋಗ್ತಾನೆ ಈ ಜ್ಞಾನವನ್ನು ತಿಳ್ಕೊಂಡಂತ. ಆದ್ರಿಂದ ಅವನು ಸೃಷ್ಟಿ ಕಾಲದಲ್ಲಿ ಹುಟ್ಟುವುದಿಲ್ಲ, ಪ್ರಳಯ ಕಾಲದಲ್ಲಿ ವ್ಯಥೆ ಪಡುವುದಿಲ್ಲ. ಪ್ರಳಯ ಕಾಲದಲ್ಲಿ ಯಾಕೆ ವ್ಯಥೆ ಪಡ್ಬೇಕಂದ್ರೆ ನಾವು ಮತ್ತೆ ಅವ್ಯಕ್ತರಾಗ್ತೇವೆ. ಆದರೆ ಮತ್ತೆ ಸೃಷ್ಟಿಯ ಕಾಲದಲ್ಲಿ ಮತ್ತೆ ಶರೀರವನ್ನು ಪಡ್ಕೊಂಡು ನಾವು ಬರ್ಬೇಕಾಗತ್ತೆ ಭೌತಿಕ ಪ್ರಪಂಚಕ್ಕೆ. ಸೊ ಯಾವುದಾದ್ರೂ ಶರೀರ ಇರುತ್ತೆ ಅಲ್ವಾ? ಆ ಶರೀರ ಈ ಶರೀರ ಅಂತ ಇಲ್ಲ. ಅದರಿಂದ ಯಾರು ಹೇಗೆ ಅಂದ್ರೆ ಪ್ರಾಣಿಯ ಶರೀರವನ್ನ ಪಡೆದಾಗ, ಈಗ ಮನುಷ್ಯನ ಶರೀರ ಪಡೆದಾಗ ನಾವು ಈ ರೀತಿ ಇರ್ತೇವೆ. ಮನುಷ್ಯನಿಗೂ ಅಂದ್ರೆ ಪ್ರಾಣಿಗಳಿಗೂ ವ್ಯತ್ಯಾಸ ಅಷ್ಟೇ. ಏನಂದ್ರೆ ನಾವು ಇಲ್ಲಿ ಭಗವಂತನ ಪ್ರಜ್ಞೆಯಲ್ಲಿ ಇರಬೇಕಾದದ್ದು, ಭಕ್ತಿಯನ್ನ ಮಾಡುವಂತಹದ್ದು. ಇಲ್ಲ ಅಂದ್ರೆ ಪ್ರಾಣಿಗಳು ಮಾಡುವಂತಹದ್ದನ್ನೇ ನಾವು ಮಾಡ್ತಾ ಇರ್ತೇವೆ. ಆಹಾರ ನಿದ್ರಾ ಭಯ ಮೈಥುನಂ, ಮುಖ್ಯವಾಗಿ ಅದೇ. ಅಂದ್ರೆ ಶರೀರದ ಸಲುವಾಗಿ ಕೆಲಸ ಮಾಡೋದು, ಮತ್ತೆ ಈ ನಿದ್ರೆ ಮಾಡೋದು, ಮಲಗೋದು, ತಿನ್ನೋದು, ಮಕ್ಕಳು ಮಾಡೋದು, ಇದು ಪ್ರಾಣಿಗಳು ಮಾಡುತ್ತೆ ಅಂತ ಹೇಳುತ್ತೆ. ಅದರಿಂದ ಈ ಒಂದೊಂದು ಶರೀರ ನಮಗೇನು ಸಿಗತ್ತೆ, ಆ ಶರೀರಕ್ಕೆ ಸರಿಯಾಗಿ ಇಂದ್ರಿಯಗಳನ್ನ ಭಗವಂತ ಇಟ್ಟಿರ್ತಾನೆ. ಆ ಇಂದ್ರಿಯಗಳು ಮತ್ತೆ ಗ್ರಹಿಸ್ಲಿಕ್ಕೆ ಅನ್ನುವಂಥದ್ದು. ಅದರಿಂದ ಯಾರು ಈ ಜ್ಞಾನದಲ್ಲಿ ನೆಲೆಗೊಂಡು ದಿವ್ಯ ಸ್ವಭಾವವನ್ನು ಪಡಿತಾನೆ ಅವನಿಗೆ ಹುಟ್ಟು ಸಾವುಗಳು ಇರುವುದಿಲ್ಲ. ಅದರಿಂದ ಅವನು ವ್ಯಥೆನೂ ಪಡುವುದಿಲ್ಲ ಅಥವಾ ಸೃಷ್ಟಿಕಾಲದಲ್ಲಿ ಅವನು ಹುಟ್ಟುವುದೂ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಭಗವಂತ ಹೇಳ್ತಾನೆ. ಸರ್ವ ಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರದಪಿತಾ. ಕುಂತಿಯ ಮಗನಾದ ಅರ್ಜುನನೇ, ಜೀವಂತ ಪ್ರಾಣಿಗಳ ಎಲ್ಲ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ. ನಾನೇ ಬೀಜವನ್ನು ನೀಡುವ ತಂದೆ, ಇದನ್ನು ತಿಳಿಯಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಐಹಿಕ ಪ್ರಪಂಚದಲ್ಲಿ ಮಾತ್ರ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಶರೀರವನ್ನು ಪಡೆದ ಜೀವಿಗಳು ಇರಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಇದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇಲ್ಲ. ಈ ರೀತಿಯಾದಂತಹ ಶರೀರವನ್ನ ಬೇರೆ ಬೇರೆ ರೀತಿಯಾದಂತಹ ಪ್ರಾಣಿಗಳ ಶರೀರ,
ಅಥವಾ ಈ ಅಂದ್ರೆ ಈ ಪಕ್ಷಿಗಳ ಶರೀರ. ಸೊ ಆ ರೀತಿಯಾಗಿ ಅಂದ್ರೆ ಅವನು ಏನ್ ಹೇಳ್ತಾ ಇದ್ದಾನೆ, ಜೀವಿಗಳು ಐಹಿಕ ಪ್ರಕೃತಿ ಅಥವಾ ಆಧ್ಯಾತ್ಮಿಕ ಪ್ರಕೃತಿಗಳ ಸಂಯೋಜನೆಗಳು. ಇಂತಹ ಜೀವಿಗಳು ಈ ಲೋಕದಲ್ಲಿ ಮಾತ್ರವಲ್ಲ ಎಲ್ಲಾ ಲೋಕಗಳಲ್ಲಿಯೂ ಕಾಣಬರುತ್ತವೆ. ಬ್ರಹ್ಮನು ನೆಲೆಸಿರುವ ಅತ್ಯುನ್ನತ ಲೋಕದಲ್ಲಿಯೂ ಈ ಜೀವಿಗಳನ್ನು ನಾವು ಕಾಣಬಹುದು. ಅದೇ ಜೀವಿಗಳು ಎಲ್ಲೆಲ್ಲಿಯೂ ಇದ್ದಾರೆ. ಭೂಮಿಯಲ್ಲಿ ಜೀವಿಗಳಿದ್ದಾರೆ, ನೀರು ಮತ್ತು ಅಗ್ನಿಗಳಲ್ಲಿ ಸಹ ಜೀವಿಗಳಿದ್ದಾರೆ. ಕೆಲವುದು ನಮಗೆ ಕಾಣುವುದಿಲ್ಲ ಅಷ್ಟೇ. ಎಲ್ಲ ಅಭಿವ್ಯಕ್ತಿಗಳಿಗೆ ಕಾರಣವೆಂದರೆ ತಾಯಿಯಾದ ಐಹಿಕ ಪ್ರಕೃತಿ. ಐಹಿಕ ಪ್ರಕೃತಿ ಒಂದು ತಾಯಿ, ಅದರಿಂದ ಇದಕ್ಕೆಲ್ಲ ಕಾರಣ ಆ ಐಹಿಕ ಪ್ರಕೃತಿ. ಅದಕ್ಕೆ ಈ ಪ್ರಕೃತಿಗೆ ಕೃಷ್ಣನು ಗರ್ಭಾಧಾನ ಮಾಡ್ತಾನೆ. ಪ್ರಭುಜಿ ಸರಿ, ಯಾರೋ ವಿಡಿಯೋ ಆನ್ ಮಾಡ್ತಾರೆ, ಸ್ವಲ್ಪ ನೋಡಿ. ಓಕೆ, ಅಂದ್ರೆ ವಿಡಿಯೋ ಆನ್ ಮಾಡಿದರೆ ತೊಂದರೆ ಇಲ್ಲ, ಬಟ್ ವಿಡಿಯೋ ಆನ್ ಮಾಡಿ ಡಿಸ್ಟ್ರಾಕ್ಷನ್ ಬರಬಾರ್ದು ಕ್ಲಾಸಿಗೆ. ರಾಜು ಪ್ರಭುಜಿ. ಓಕೆ, ಹರೇ ಕೃಷ್ಣ, ಧನ್ಯವಾದಗಳು. ಸೊ ಈ ರೀತಿಯಾಗಿ ಅಂದ್ರೆ ಭಗವಂತ ಏನ್ ಹೇಳಿದ್ರೆ, ನಾನು ಈ ಐಹಿಕ ಪ್ರಕೃತಿ ಕೃಷ್ಣನಿಂದ ಗರ್ಭಧಾನ ಪಡೆಯುತ್ತೆ. ಅಂದ್ರೆ ಇಲ್ಲಿ ಎಲ್ಲ ಜೀವಿಗಳು ಬರ್ಲಿಕ್ಕೆ ಕಾರಣ ಆಗತ್ತೆ. ಅಂದ್ರೆ ಐಹಿಕ ಜಗತ್ತು ಬೀಜಗಳಿಂದ ಗರ್ಭ ಧರಿಸತ್ತೆ. ಆ ಬೀಜ ಕೊಡುವವನು ಯಾರು? ತಾನೇ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಹಿಂದಿನ ಕರ್ಮಗಳಿಗೆ ಅನುಸಾರವಾಗಿ ಜೀವಿಗಳೇನ್ ಮಾಡ್ತಾರೆ, ವಿವಿಧ ರೂಪಗಳಲ್ಲಿ ಈ ಐಹಿಕ ಪ್ರಪಂಚದಲ್ಲಿ ಹೊರಗೆ ಬರ್ತಾರೆ. 84 ಲಕ್ಷ ಜೀವರಾಶಿಗಳಲ್ಲಿ ಈ ರೀತಿಯಾಗಿ ಅವರೆಲ್ಲ ಹೊರಗೆ ಬರುವಂಥದ್ದು. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿ ನಮವ್ಯಯಂ. ಹರೇ ಕೃಷ್ಣ. ಓದ್ಲಾ ಪ್ರಭುಜಿ? ಓದಿ. ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿವೆ: ಸತ್ಯ, ರಜಸ್ಸು ಮತ್ತು ತಮಸ್ಸು. ಮಹಾಬಾಹುವಾದ ಅರ್ಜುನನೇ, ನಿತ್ಯವಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಈಗ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ನಿಮ್ಮಲ್ಲಿ ಯಾರಾದ್ರೂ ವರ್ಕ್ ಮಾಡ್ತೀರಾ, ಅಂದ್ರೆ ಸರ್ವಿಸ್ ಮಾಡ್ತೀರಾ, ಬೇರೆ ಕಡೆ ಎಲ್ಲಾದ್ರೂ ಕೆಲಸ ಅಂದ್ರೆ ಕಂಪನಿನಲ್ಲಿ ಅಲ್ಲಿ ವರ್ಕ್ ಮಾಡೋರು ಇದೀರಲ್ಲ? ಹೌದು. ಮಾಡ್ತೀವಿ ಗುರುಜಿ. ಮಾಡ್ತೀರಲ್ಲ ನೀವು? ಹೇಳ್ಬಹುದಾ ಅಥವಾ ಇಂಥ ಕಂಪನಿ ವರ್ಕ್ ಮಾಡ್ತೀನಿ ಅಂತ, ಅಥವಾ ಇಟ್ಸ್ ಓಕೆ ಯಾವುದೋ ಒಂದು ಎಕ್ಸ್ ಕಂಪನಿ ಅಂತ ಇಟ್ಕೊಳ್ಳೋಣ? ನಾನು ಒಂದು ಕಾಲೇಜ್ ಹೇಳ್ತೀನಿ. ಟೀಚಿಂಗ್ ಅಲ್ಲಿ ಇದ್ದೇನೆ. ಟೀಚಿಂಗ್ ಅಲ್ಲಿ ಇದ್ದೀರಾ ನೀವು? ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೀರಾ? ಓಕೆ. ಹೌದು, ಹೌದು. ಈಗ ನೀವು ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದಾಗ ನೀವು ಕಾಲೇಜಲ್ಲಿ ನಿಮಗೆ ಜಾಬ್ ಅನ್ನ ಕೊಟ್ಟಾಗ ಕಾಲೇಜಲ್ಲಿ ನಿಮ್ಗೆ ಆಫರ್ ಕೊಟ್ಟು ನಿಮ್ಗೆ ಒಂದಿಷ್ಟು ಅಗ್ರಿಮೆಂಟ್ ಮಾಡಿಸ್ಕೊಳ್ತಾರೆ ಅಲ್ವಾ? ಸೊ ನೀವು ಕಾಲೇಜಲ್ಲಿ, ಆ ಕಾಲೇಜಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಯಾವಾಗ ಎಲ್ಲಿ ತನಕ ನೀವು ಆ ಕಾಲೇಜಿನಲ್ಲಿ ಕೆಲಸ ಮಾಡ್ತೀರಾ, ಆ ರೂಲ್ ಬದ್ಧರಾಗಿರ್ಬೇಕಾಗತ್ತೆ ನೀವು. ಹೌದು. ಆ ಕ್ಷಣದಿಂದ ಅದು ನೀವು ಎಲ್ಲಿ ಯಾವ ಕ್ಷಣದಿಂದ ನಿಮ್ಗೆ ಆಫರ್ ಅನ್ನ ನೀವು ಸಹಿಯಾಗಿ ಅಕ್ಸೆಪ್ಟ್ ಮಾಡ್ತೀರಾ, ಆ ಕ್ಷಣದಿಂದ ನೀವು ಅದಕ್ಕೆ ಬದ್ಧರಾಗಿರ್ತೀರಾ. ಅಂದ್ರೆ ಯು ಆರ್ ಬಾಂಡೆಡ್ ವಿತ್ ದಟ್ ಕಾಲೇಜ್ ಅಂತ. ನೀವು ಆ ಕಾಲೇಜಿಗೆ ಅಲ್ಲಿ ಅದನ್ನ ಮೀರಿದರೆ ಕಾಲೇಜ್ನವರು ನಿಮ್ಗೆ ಹೇಳ್ಬಹುದು ಅಲ್ವಾ, ಅವರು ಟರ್ಮಿನೇಟ್ ಮಾಡಬಹುದು. ಆ ಬದ್ಧತೆಯಿಂದ ನೀವು ಹೊರಗೆ ಬರ್ತೀರಾ ಅಂದ್ರೆ ಆ ತರ. ಸೊ ಅದರಿಂದ ಅದೇ ರೀತಿಯಾಗಿ ಈ ಐಹಿಕ ಪ್ರಪಂಚ ಅನ್ನುವಂತಹದ್ದನ್ನು ಒಂದು ಆರ್ಗನೈಸೇಷನ್ ಅಂತ ತಿಳ್ಕೊಂಡ್ರೆ, ಈ ಪ್ರಪಂಚಕ್ಕೆ ಈ ಗುಣಗಳಿದೆ. ಆ ಗುಣಗಳೇ ಯಾವುದು? 3 ಗುಣ. ಈ ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ ಅನ್ನುವಂತಹದ್ದು. ಈ ಗುಣಗಳ ಸಂಪರ್ಕಕ್ಕೆ ಜೀವಿ ಯಾವ ಕ್ಷಣದಿಂದ ಅವನು ಐಹಿಕ ಪ್ರಪಂಚಕ್ಕೆ ಎಂಟ್ರಿ ಆಗ್ತಾನೋ ಅವನು ಈ ಗುಣಗಳ ಅಧೀನದಲ್ಲಿ ಇರ್ತಾನೆ. ಅಂದ್ರೆ ಇದು ರೂಲ್ಸ್ ಅಂಡ್ ಅಂದ್ರೆ ನಿಯಮ. ಈ ಐಹಿಕ ಪ್ರಕೃತಿ ಹೀಗೆ ಇದೆ ಅನ್ನುವಂಥದ್ದಕ್ಕೆ ಒಂದು ನಿಯಮ. ಈ ನಿಯಮದ ಅಧೀನದಲ್ಲಿ ಪ್ರತಿಯೊಂದು ಜೀವಿಯು ಈ ಸಂಪರ್ಕಕ್ಕೆ ಬಂದಾಗ ಅದರ ಅಧೀನದಲ್ಲಿ ಅವನು ಬರ್ತಾನೆ. ಅವನು ಈ ಗುಣಗಳ ಬಂಧನದಲ್ಲಿ ಸಿಕ್ಕಿ ಹಾಕೊಳ್ತಾನೆ. ಆದ್ರಿಂದ ಇದು ಒಂದು ನೀವು ಕಾಲೇಜಿನಲ್ಲಿ ಹೇಗೆ ನೀವು ಸೈನ್ ಹಾಕಿರ್ತೀರ, ಅದು ಒಂಥರ ಬಂಧನ ನಿಮಗೆ. ಅದು ಒಂಥರ ಅಂದ್ರೆ ಅದರ ಬದ್ಧತೆಯಲ್ಲಿ ನೀವು ಇರುವುದರಿಂದ. ಅದೇ ರೀತಿಯಾಗಿ ಈ ಐಹಿಕ ಪ್ರಪಂಚಕ್ಕೆ ನಾವು ಬಂದ ತಕ್ಷಣ ಜೀವಿ ಈ 3 ಗುಣಗಳ ಬಂಧನದಲ್ಲಿ ಇರ್ತಾನೆ. ಅದು ಏನು ಅನ್ನೋದನ್ನ ಡೀಟೇಲ್ ಇವತ್ತು ನೋಡ್ಲಿಕ್ಕಿದ್ದೇವೆ. ಮೊದಲನೇದಾಗಿ ಸತ್ವಗುಣದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೇವೆ. ಸತ್ವಗುಣ ಅಂದ್ರೆ ಏನು? ತತ್ರಂ ಸತ್ವಂ ನಿರ್ಮಲತ್ವಾತ್
ಪ್ರಕಾಶ ಕಮನಾಮಯಂ ಸುಖ ಸಂಘೇನ ಬಧ್ನಾತಿ ಜ್ಞಾನ ಸಂಘೇನ ಚಾನಘ. ಪಾಪರಹಿತನೇ. ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದುದು. ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು. ಅದು ಮನುಷ್ಯನನ್ನು ಎಲ್ಲ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಈ ಗುಣವನ್ನು ಹೊಂದಿದವರನ್ನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ. ಈ ಮೂರು ಗುಣಗಳು ಒಂದಲ್ಲ ಒಂದು ರೀತಿಯಲ್ಲಿ ಜೀವಿಯನ್ನ ಬಂಧನದಲ್ಲಿಯೇ ಇಡತ್ತೆ. ಆದ್ರಿಂದ ಈ ಸ್ವಾತಂತ್ರ್ಯ ಅಂತ ನಾವೇನು ಹುಡುಕ್ತಾ ಇದ್ದೇವೆ, ಫ್ರೀಡಮ್ ಅನ್ನುವಂತಹದ್ದು, ನಿಜವಾಗಿ ನಮಗೆ ಈ ಜೀವಿಗೆ ಐಹಿಕ ಪ್ರಪಂಚದಲ್ಲಿ ಸ್ವಾತಂತ್ರ್ಯ ಅನ್ನುವಂತಹದ್ದಿಲ್ಲ. ಎಲ್ಲಿ ಸ್ವಾತಂತ್ರ್ಯ ಇದೆ ಅಂತ ನೀವು ನೋಡಿದರೆ ನೋಡಿ, ಮನೆಯಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ, ಮನೆಯಿಂದ ಹೊರಗಡೆ ಹೋದರೆ ರೋಡಲ್ಲಿ ಸ್ವಾತಂತ್ರ್ಯ ಇಲ್ಲ, ನಾವಲ್ಲಿ ಟ್ರಾಫಿಕ್ ರೂಲ್ಸ್ ಅದು ಇದು ಫಾಲೋ ಮಾಡಬೇಕಾಗತ್ತೆ ಅಂತ ಮಾತಾಜಿ ಹೇಳಿದಾಗೆ, ಅವ್ರು ಕಾಲೇಜಿಗೆ ಹೋದ್ರೆ ಅಲ್ಲಿ ಅವರಿಗೆ ಸ್ವಾತಂತ್ರ್ಯ ಇಲ್ಲ, ಯಾಕೆಂದ್ರೆ ಕಾಲೇಜಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನ ಫಾಲೋ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಐಹಿಕ ಪ್ರಪಂಚದಲ್ಲಿಯೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ, ನಮ್ಗೆ ಇಲ್ಲಿ ಸ್ವಾತಂತ್ರ್ಯ ಇಲ್ಲ. ಆದರೆ ಈ ಸತ್ವಗುಣ ಅನ್ನುವಂಥದ್ದು ಏನಿದೆ, ಇದು ಶುದ್ಧವಾದದ್ದು. ಮೂರು ಗುಣಗಳಲ್ಲಿ ಸತ್ವಗುಣ ಶುದ್ಧವಾದದ್ದು. ಯಾರು ಸತ್ವಗುಣದಲ್ಲಿ ಇರ್ತಾರೆ ಅವರು ಪಾಪದ ಅಂದ್ರೆ ಪಾಪವನ್ನ ಕಳ್ಕೊಳ್ತಾರೆ, ಆದರೆ ಪುಣ್ಯವನ್ನ ಸಂಚಯನ ಮಾಡ್ತಾರೆ. ಅವರಿಗೆ ಪುಣ್ಯ ಸಿಗತ್ತೆ, ಒಳ್ಳೆ ಕೆಲಸ ಮಾಡ್ತಾರಲ್ವಾ, ಅದರಿಂದ ಪುಣ್ಯ ಸಿಗತ್ತೆ, ಅದು ಪ್ರಕಾಶಮಾನವಾದದ್ದು. ಈಗ ಒಂದು ಚಿಕ್ಕ ವಿಡಿಯೋ ನಿಮಗೆ ಸತ್ವಗುಣ ಅಂದ್ರೆ ಏನು ಅಂತ. Come, let us go for a stroll in the countryside. Look, I brought us a healthy picnic lunch. The air is clean here, so peaceful. Here we can get away from the agitating elements of the city. ಸೊ ಇದು ಯಾರಿಗೆ ಸತ್ವಗುಣದಲ್ಲಿ ಇರುವವರಿಗೆ ಏನು ಒಂದು ಪ್ರಶಾಂತವಾದ ವಾತಾವರಣ ಬೇಕಾಗತ್ತೆ. ಅವರಿಗೆ ಈ ಒಂದು ಈ ಹಸಲ್ ಬಸಲ್ ಅಂತ ಹೇಳ್ತೀವಿ, ಇಂತಹ ನಗರದ ವಾತಾವರಣ ಅವರಿಗೆ ಇಷ್ಟವಾಗೋದಿಲ್ಲ. ಅವ್ರೇನ್ ಬಯಸ್ತಾರೆ ಅಂದ್ರೆ, ನನ್ನ ಹತ್ರ ಏನಿದೆಯೋ ಅದು, ಉದಾಹರಣೆಗೆ ಯಾರೋ ಒಬ್ರು ಒಳ್ಳೆ ಹೈಲಿ ಕ್ವಾಲಿಫೈಡ್ ಡಾಕ್ಟರ್ ಫ್ಯಾಮಿಲಿ ಅಂತ ಇಟ್ಕೊಳ್ಳಿ. ಸೊ ಅವ್ರಿಗೇನಾಗುತ್ತೆ, ಸಿಟಿಯಲ್ಲಿ ಬೇಡ, ಊರಿಗೆ ಹೋಗೋಣ, ಊರಲ್ಲಿ ಒಂದು ಸ್ಮಾಲ್ ಕ್ಲಿನಿಕ್ ಹಾಕೊಂಡು ನಮ್ಮದೇ ಆದ ಒಂದು ಇದರಲ್ಲಿ ಏನಿದೆಯೋ ಅದರಲ್ಲಿ ಸಂತೃಪ್ತರಾಗಿ ಇರೋಣ ಅನ್ನುವಂತಹದ್ದು ಸತ್ವಗುಣದವರ ಒಂದು ಅಂದ್ರೆ ಬುದ್ಧಿ ಇರುತ್ತೆ. ಸೊ ಆ ರೀತಿಯಾಗಿ ಅವರು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆ, ಅವರಿಗೆ ಜ್ಞಾನ ಇರುತ್ತೆ, ಮತ್ತೆ ಅವರು ಇದ್ದದ್ರಲ್ಲಿಯೇ ಸುಖವನ್ನು ಸಹಿತ ಅನುಭವಿಸ್ತಾರೆ. ಆದರೆ ಅವರು ಅಷ್ಟೇ ಸಾಕು ಅನ್ನುವಂಥದ್ದು ಇರುತ್ತೆ. ಅದರಿಂದ ಅದನ್ನು ಮೀರಿ ಅವರು ಹೊರಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡದೇ ಇದ್ರೆ ಅದು ಸಾಧ್ಯವಿಲ್ಲ. ಆದರೆ ಅವರು ಪುಣ್ಯವನ್ನ ಗಳಿಸ್ತಾರೆ. ಅವರು ಶರೀರ ತ್ಯಾಗ ಮಾಡಿದರೆ ಮುಂದೆ ಏನಾಗುತ್ತೆ ಅನ್ನೋದನ್ನು, ಅದರ ಸತ್ವಗುಣದಲ್ಲಿ ಯಾರಾದರೂ ಮರಣ ಹೊಂದಿದರೆ ಏನಾಗತ್ತೆ ಅನ್ನುವಂಥದ್ದನ್ನು ಮುಂದೆ ಹೇಳ್ತಾನೆ ಭಗವಂತ, ಆವಾಗಲೇ ನಾವು ತಿಳ್ಕೊಳ್ಳೋಣ ಅದ್ರ ಬಗ್ಗೆ. ಅದೇ ರೀತಿಯಾಗಿ ರಜೋಗುಣ ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಘ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಹರೇ ಕೃಷ್ಣ. ಕುಂತಿಯ ಮಗನಾದ ಅರ್ಜುನನೇ, ರಜೋಗುಣವು ಮಿತಿಯಿಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತದೆ. ಇದರಿಂದಾಗಿ ದೇಹಧಾರಿಯಾದ ಜೀವಿಯು ಐಹಿಕ ಕಾಮ್ಯ ಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ರಜೋಗುಣ ಅನ್ನುವಂಥದ್ದು ಹೇಗಾಗಿದೆ ಅಂದ್ರೆ, ಮಿತಿಯಿಲ್ಲದ ಆಸೆಗಳು. ಈ ರಜೋಗುಣದಲ್ಲಿ ಯಾರಿರ್ತಾರೆ ಮತ್ತು ಆಸೆಗಳು ಬಯಕೆಗಳು, ಈ ರಜೋಗುಣ ಇದರಿಂದ ಹುಟ್ಟುತ್ತದೆ. ಆದ್ರಿಂದ ಯಾರು ಈ ಗುಣದಲ್ಲಿ ಇರ್ತಾರೆ ಅವರು ಕಾಮ್ಯ ಕರ್ಮಗಳಲ್ಲಿ ಸಿಕ್ಕಿಕೊಳ್ತಾರೆ. ಅಂದ್ರೆ ಇನ್ನೂ ಬೇಕು ಅನ್ನುವಂಥದ್ದು ಪ್ರತಿಫಲಾಪೇಕ್ಷಿತ. ಕಾಮ್ಯಕರ್ಮ ಅಂದ್ರೆ ಏನು? ಇಂದ್ರಿಯ ತೃಪ್ತಿಯ ಬಯಕೆಗಳು, ಅಥವಾ ನಾವು ಕರ್ಮ ಫಲಗಳನ್ನು ಅಪೇಕ್ಷಿಸಿ ಮಾಡುವಂತಹ ಕೆಲಸಗಳು. ಒಂದು ಚಿಕ್ಕ ವಿಡಿಯೋ ನಿಮಗೆ. What are you doing, man? Out here working on your tan? Honey's the honey Sunday! I bet you forgot about Susie, didn't you? You're supposed to take her to Vegas this weekend. You know, lose your money Vegas? You'll be rich. You'll reach the top. Just one hitch.
You just can't stop. Just can't get it. ಸೊ ಇಲ್ಲಿ ಆಸೆ, ತುಂಬಾ ಮಿತಿ ಮೀರಿದ ಆಸೆ ರಜೋಗುಣದಲ್ಲಿದ್ದವರಿಗಿರುತ್ತೆ. ಅತಿಯಾಗಿ ಅದು ಬೇಕು ಇದು ಬೇಕು ಲೋಭಿಗಳಾಗಿರ್ತಾರೆ ಅವರು. ಅಂದ್ರೆ ಹೆಚ್ಚು ದುಡಿದದ್ದು ಸಾಕಾಗಲ್ಲ, ಅಂದ್ರೆ ದುಡ್ಡೇ ಇಲ್ಲದಕ್ಕೂ ಕಾರಣ ಅಂತ ಅವ್ರು ಏನ್ ಮಾಡ್ತಾರೆ, ಹೆಚ್ಚು ಹೆಚ್ಚು ದುಡಿಯೋನ ಹಿಂದೆ, ಅಥವಾ ಹೆಚ್ಚು ಹೆಚ್ಚು ಅಂದ್ರೆ ಒಂದ್ ಮನೆ ಇದ್ರೆ ಸಾಕಾಗಲ್ಲ, ಇನ್ನು 2 ಮನೆ ಬೇಕು, ಅಥವಾ 10 ಸೈಟ್ ಬೇಕು. ಒಂದು ಕಾರ್ ಇದ್ರೆ ಸಾಕಾಗಲ್ಲ, ಇನ್ನು 3-4 ಕಾರ್ ಬೇಕು. ಅಥವಾ ಅದೇ ರೀತಿಯಾಗಿ ಎಲ್ಲ ರೀತಿಯ ಬಯಕೆಗಳೇನಿರತ್ತೆ ಅದನ್ನ ಈಡೇರಿಸಲಿಗೋಸ್ಕರ ಯಾರು ರಜೋಗುಣದಲ್ಲಿದ್ದವರು ಅವರು ಬಹಳ ಹಾರ್ಡ್ ವರ್ಕ್ ಮಾಡ್ತಾರೆ, ಹಗಲು ರಾತ್ರಿ ಅದಕ್ಕೋಸ್ಕರ ದುಡಿತಾರೆ. ಆದರೆ ಏನಾಗತ್ತೆ ಅದರಿಂದ ಅಂದ್ರೆ ಅವರು ಕಾಮ್ಯ ಕರ್ಮಗಳಲ್ಲಿ, ಅದೇ ರೀತಿಯಾಗಿ ಈ ಇಂದ್ರಿಯ ಅಂದ್ರೆ ಈ ನನಗೆ ಏನು ಕಾಮ್ಯ ಕರ್ಮ ಇದೆ ಅಥವಾ ಫಲಾಪೇಕ್ಷಿತ ಕರ್ಮ ಇದೆ ಅದರಲ್ಲಿ ಅವರು ಸಿಕ್ಕಿ ಹಾಕಿಕೊಳ್ತಾರೆ. ಅದರಿಂದ ಹೊರಗೆ ಬರ್ಲಿಕ್ಕೆ ಅವರಿಗೆ ಆಗೋದಿಲ್ಲ. ತಮಸ್ತಜ್ಞಾನ ಜಂ ವಿದ್ಧಿ ಮೋಹನಂ ಸರ್ವದೇಹಿನ ಪ್ರಮಾದಾಲಸ್ಯ ನಿದ್ರಾಭಿ ತನ್ನಿಬಧ್ನಾತಿ ಭಾರತ. ಭರತ ವಂಶಜನಾದ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋಗುಣವು ದೇಹಧಾರಿಗಳಾದ ಎಲ್ಲ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚು, ಪ್ರಮಾದ ಮತ್ತು ನಿದ್ರೆ. ಇವು ಬದ್ಧ ಆತ್ಮವನ್ನು ಬಂಧಿಸುತ್ತವೆ. ಹರೇ ಕೃಷ್ಣ. ಸೊ ತಮೋಗುಣ ಅಂದ್ರೆ ಇದು ಅತ್ಯಂತ ಅಂದ್ರೆ ಕೆಳಮಟ್ಟದ ಗುಣ 3 ಗುಣಗಳಲ್ಲಿ. ಆದರೆ ಯಾರು ಈ ಗುಣದಲ್ಲಿ ಇರ್ತಾರೆ ಅವರಿಗೆ ಅಜ್ಞಾನ ಇರುತ್ತೆ. ಈ ತಮೋಗುಣ ಬರುವುದೇ ಅಜ್ಞಾನದಿಂದ ಬರುವಂತಹದ್ದು. ಅಂದ್ರೆ ಅವರ ಜ್ಞಾನ ಸೋತು ಹೋಗುತ್ತೆ ತಮೋಗುಣದಲ್ಲಿ. ಮತ್ತೆ ಆ ರೀತಿಯಾಗಿ ತಮೋಗುಣದಲ್ಲಿ ಯಾರಿರ್ತಾರೆ ಅವರು ಹುಚ್ಚು, ಪ್ರಮಾದ, ನಿದ್ರೆ ಇದರ ಬಂಧನದಲ್ಲಿ ಅವರು ಇರ್ತಾರೆ. ನೀವು ಒಂದು ಚಿಕ್ಕ ವಿಡಿಯೋ ನೋಡೋಣ. That's bad, man! I think you just need to chill with me. I got 6 packs in the fridge, play some video games, watch some TV, shut the curtains and just shut out the world. Sounds good, huh? ಸೊ ಹೀಗೆ ತಮೋಗುಣದಲ್ಲಿರುವವರು ಹೆಚ್ಚಾಗಿ ಏನು ಈ ದುಶ್ಚಟಗಳನ್ನ ಮಾಡುವಂತಹದ್ದು, ಯಾರ ಜೊತೆ ಸಂಪರ್ಕ ಅವರಿಗೆ ಬೇಕಾಗಿರುವುದಿಲ್ಲ, ಹೆಚ್ಚು ಹೆಚ್ಚು ನಿದ್ರೆ ಮಾಡುವಂತಹದ್ದು, ಆಲಸಿತನ ಮಾಡುವಂತಹದ್ದು, ಆಲಸ್ಯ, ನಿದ್ರಾಭಿ. ಅದರಿಂದ ಅವರು ಇಂತಹ ಗುಣಗಳಲ್ಲಿಯೇ ಅವರು ಬಂಧನದಲ್ಲಿ ಇರ್ತಾರೆ, ಇದನ್ನ ಮಾಡ್ತಾನೆ ಇರ್ತಾರೆ ಅನ್ನುವಂಥದ್ದು. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಹರೇ ಕೃಷ್ಣ. ಭರತ ವಂಶಜನಾದ ಅರ್ಜುನನೇ, ಸತ್ವಗುಣವು ಮನುಷ್ಯನನ್ನು ಸುಖವಾಗಿರಲು ಬದ್ಧಗೊಳಿಸುತ್ತದೆ. ರಜೋಗುಣವು ಕಾಮ್ಯ ಕರ್ಮಗಳನ್ನು ಮಾಡಲು ಬದ್ಧಗೊಳಿಸುತ್ತದೆ. ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ. ಹರೇ ಕೃಷ್ಣ. ಸತ್ವಗುಣ ಮನುಷ್ಯನ ಸುಖವಾಗಿರ್ಲಿಕ್ಕೆ, ಅವನು ಸುಖವಾಗೇ ಇರ್ತಾನೆ, ಅವನು ಇದ್ದದ್ರಲ್ಲಿ ಸಂತುಷ್ಟಿಯನ್ನು ಹೊಂದಿರ್ತಾನೆ, ಅದಕ್ಕೆ ಅವನು ಅಂಟ್ಕೊಂಡಿರ್ತಾನೆ ಸುಖವಾಗಿರ್ಲಿಕ್ಕೆ ಅಂತ. ರಜೋಗುಣದವನು ಏನ್ ಮಾಡ್ತಾನೆ, ಕಾಮ್ಯಕರ್ಮ ಮಾಡ್ಲಿಕ್ಕೆ ಅಂಟ್ಕೊಂಡಿರ್ತಾನೆ. ತಮಸ್ಸ ಮನುಷ್ಯ ಜ್ಞಾನವನ್ನ ಆವರಿಸಿ, ಅವನಿಗೆ ಏನೇ ಜ್ಞಾನ ಇದ್ರೂ ಅವನು ತಮೋಗುಣ ಅನ್ನುವಂಥದ್ದು ಎಷ್ಟು ಪ್ರಬಲವಾಗಿರುತ್ತೆ ಅಂದ್ರೆ ಇದು ಭ್ರಮೆ. ಅದರಿಂದ ಅವನು ಹುಚ್ಚು. ಅವನಿಗೆ ಹುಚ್ಚು ಅಂದ್ರೆ ಏನು, ನಾನೇನ್ ಮಾಡ್ತೀನಿ ಮನಸ್ಸು ಅಥವಾ ಸರಿಯಾದ ಸ್ಥಿತಿಯಲ್ಲಿ ಇರದೇ ಇರುವಂತಹದ್ದು. ಅದರಿಂದ ಅಂತಹ ಒಂದು ಅದು ಅವನ ಆ ರೀತಿಯಾಗಿ ಅವನನ್ನ ಬದ್ಧಗೊಳಿಸುತ್ತೆ, ಆ ರೀತಿಯಾಗಿ ಅವನು ಬಿಹೇವ್ ಮಾಡ್ತಾನೆ ಅನ್ನುವಂಥದ್ದು ಅವರವರ ಬಿಹೇವಿಯರ್. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಭರತ ವಂಶಜನಾದ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು ತಮೋಗುಣವನ್ನು ಸೋಲಿಸಿ ತಾನು ಪ್ರಬಲವಾಗುತ್ತದೆ.
ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋಗುಣಗಳನ್ನು ಸೋಲಿಸುತ್ತದೆ. ಇನ್ನೂ ಕೆಲವು ಬಾರಿ ತಮೋಗುಣವು ಸತ್ಯ ಮತ್ತು ರಜೋಗುಣಗಳನ್ನು ಸೋಲಿಸುತ್ತದೆ. ಈ ರೀತಿಯಲ್ಲಿ ಮೇಲುಗೈಯಾಗಲು ಸದಾ ಸ್ಪರ್ಧೆ ಇರುತ್ತದೆ. ಹರೇ ಕೃಷ್ಣ. ಈ ಗುಣಗಳೇ ಹಾಗೆ. ಈ ಗುಣಗಳು ಕೆಲವೊಂದು ಟೈಮು ಸತ್ವಗುಣದಲ್ಲಿ ಇರ್ತೇವೆ ನಾವು. ಸಡನ್ ಆಗಿ ಏನಾಗುತ್ತೆ, ರಜೋಗುಣ ಬಂದ್ಬಿಟ್ಟು ಎಳ್ಕೊಂಡು ಹೋಗುತ್ತೆ. ನಾವು ಇಮಿಡಿಯೇಟ್ ಆಗಿ ರಜೋಗುಣಕ್ಕೆ ಹೋಗ್ಬಿಡ್ತೀವಿ. ಆಮೇಲೆ ಏನಾಗುತ್ತೆ, ಕೆಲವೊಂದು ಟೈಮು ರಜೋಗುಣದ ತಮೋಗುಣ ತಮೋಗುಣ ಅದು ಪ್ರಬಲವಾಗುತ್ತೆ. ಆಗ ನಾವೇನಾಗುತ್ತೆ, ಹುಚ್ಚು, ನಿದ್ರೆ, ಪ್ರಮಾದಿಗೆ ಆ ರೀತಿಯಾಗಿ ಜಾರ್ತೇವೆ. ಒಂದು ಸ್ಮಾಲ್ ಅಂದರೆ ನಮ್ಮ ದೈನಂದಿನ ಆಕ್ಟಿವಿಟೀಸನ್ನು ನಾವು ತಗೊಳ್ಳುವಾಗ, ಉದಾಹರಣೆಗೆ ಒಂದಿನ ನಾವು ಆಲೋಚನೆ ಮಾಡ್ತೇವೆ, ಏನು ಆಯಿತು, ನಾನು ಬೆಳಗ್ಗೆ ಬೇಗ ಏಳಬೇಕು, ಮತ್ತು ನಾನು ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಆದರೆ ಏನಾಗುತ್ತೆ, ಸ್ವಲ್ಪ ಅಂದರೆ ಬೆಳಗ್ಗೆ ಒಂದು 4:30 ಏಳಬೇಕು ಅಂತ ನೀವು ಡಿಸೈಡ್ ಮಾಡ್ತೀರಾ. ಆದರೆ ಏನಾಗುತ್ತೆ, ಒಂದು ಸ್ವಲ್ಪ ಹೊತ್ತು ಮಲಗೋಣ ಅಂತ ಹಾಗೆ ಮಲಗ್ತೀರಾ. ಏಳಲಿಕ್ಕೆ ಒಂದು 6:30 ಆಗುತ್ತೆ. ಸೊ ಅಲ್ಲಿಗೆ ಏನಾಯಿತು, ನೀವು ನಿಧಾನಕ್ಕೆ ರಜೋಗುಣಕ್ಕೆ ಜಾರದ ಹಾಗೆ ಆಯಿತು. ಆದರೆ ಇನ್ನೂ ಏನಾಗುತ್ತೆ, ಏಳಲಿಕ್ಕೆ ಆಗುವುದಿಲ್ಲ, ಮತ್ತೂ ಲೇಟ್ ಮಾಡ್ತಾರೆ. ಇಲ್ಲ, ಇನ್ನೂ ಒಂದು ಸ್ವಲ್ಪ ಹೊತ್ತು ಮಲಗೋಣ, ಒಂದು 10 ಗಂಟೆ 11 ಗಂಟೆ ತನಕ ಮಲಗೋಣ ಅನ್ನುವಂಥದ್ದು. ಈ ರೀತಿಯಾಗಿ ಏನಾಗುತ್ತೆ, ಕೊನೆಗೆ ಏನಾಗುತ್ತೆ ಅಂದರೆ, ನಿಮಗೆ ಲೇಟಾಗಿ ಮಲಗಿ ಎದ್ದಿರ ಕೋಪ ಬರುತ್ತೆ, ಮತ್ತೆ ಇದಾಗತ್ತೆ ಅಂತ ಅಂದರೆ ಎಜಿಟೇಟ್ ಆಗ್ತೀರಾ ನೀವು ಒಳಗೊಳಗಡೆ. ಅಂದರೆ ಆ ರೀತಿಯಾಗಿ ತಮೋಗುಣ ಪ್ರಾಬಲ್ಯವನ್ನು ಪಡೆಯಲಿಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಅದರಿಂದ ಏನಾಗುತ್ತೆ, ಬೇರೆಯವ್ರ ಮೇಲೆ ಕೂಗಾಡುವಂಥದ್ದು, ಜಗಳ ಮಾಡುವಂಥದ್ದು, ಕೆಲವೊಂದು ಸನ್ನಿವೇಶಗಳು ಬರತ್ತೆ. ಆ ರೀತಿಯಾಗಿ ಆಗುತ್ತೆ. ಸೊ ಇದು ಗುಣಗಳ ಪ್ರಭಾವ ಅನ್ನುವಂಥದ್ದು. ಸೊ ಒಂದೊಂದು ಗುಣ ತಾನ್ ಮೇಲೆ ಅಂತ ಹಗ್ಗ ಜಗ್ಗಾಟವನ್ನ ಮಾಡ್ತಾ, ಇದು ಮನಸ್ಸು, ಈ 3 ಗುಣಗಳ ಪ್ರಭಾವ ಮನಸ್ಸಿನ ಮೇಲೆ ಬೀರುತ್ತೆ. ಸೊ ಕೆಲವೊಂದು ಟೈಮು ರಜೋಗುಣ, ಕೆಲವೊಂದು ಟೈಮು ಸತ್ವಗುಣ, ಕೆಲವೊಂದು ಟೈಮು ತಮೋಗುಣ, ಈ ರೀತಿಯಾಗಿ ಪ್ರಾಬಲ್ಯವನ್ನ ಕಂಟ್ರೋಲ್ ಮಾಡಲಿಕ್ಕೆ, ಜೀವಿಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ, ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ದೇಹದ ಎಲ್ಲಾ ದ್ವಾರಗಳನ್ನು ಜ್ಞಾನವು ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನು ಅನುಭವಿಸಬಹುದು. ಹರೇ ಕೃಷ್ಣ. ದೇಹದ ಎಲ್ಲಾ ದ್ವಾರಗಳು, ಎಷ್ಟು ದ್ವಾರಗಳಿದೆ ದೇಹಕ್ಕೆ? ನವದ್ವಾರಗಳು. ನವದ್ವಾರೇ ಪುರೇ ದೇಹಿ. ಈ ಶರೀರವನ್ನ 9 ದ್ವಾರಗಳನ್ನು ಹೊಂದಿರುವಂತಹ ಒಂದು ಶಹರ ಅಥವಾ ಒಂದು ನಗರ ಅಂತ ನಾವು ಕರೆಯಬಹುದು. ಸೊ ಈ 9 ದ್ವಾರಗಳಲ್ಲಿ ಅಂದ್ರೆ ಯಾವ್ಯಾವುದು ಅಂದ್ರೆ 2 ಕಣ್ಣು, 2 ಕಿವಿ, ಮೂಗು, ಜನನಾಂಗ ಮತ್ತೆ ಗುದ. ಸೊ ಇವೆಲ್ಲ ಸೇರಿ 9 ದ್ವಾರಗಳು. ಸೊ ಸತ್ವಗುಣದಲ್ಲಿ ಈ ಜೀವಿ ಅಂದ್ರೆ ಶರೀರದಲ್ಲಿದ್ದಾಗ, ಈ ಶರೀರ ಅನ್ನುವಂಥದ್ದು ಒಂದು ಉಪಯೋಗಕ್ಕೆ ಬರುವ ಒಂದು ವಸ್ತು ಆಗತ್ತೆ ಅಲ್ವಾ. ಈ ಜೀವಿ ಇಲ್ಲ ಅಂದ್ರೆ ಆ ಶರೀರ ಒಂದು ಉಪಯೋಗಕ್ಕೆ ಬಾರದ ಒಂದು ಜಡ ವಸ್ತು ಆಗತ್ತೆ. ಅದರಿಂದ ಈ ಜೀವಿ ಬಂದಾಗ ಅದು ಆ ರೀತಿಯಾಗಿ ಅವರು ಇಡೀ ಶರೀರಕ್ಕೆ ಆತ್ಮ ಬೆಳಕನ್ನು ನೀಡ್ತಾನೆ ಅಂತ. ಅಂದ್ರೆ ಪ್ರಜ್ಞೆ ಬರುವಂತಹದ್ದು ಶರೀರಕ್ಕೆ ಅಲ್ವಾ. ಇಲ್ಲ ಅಂದ್ರೆ ಆ ಶರೀರ ಪ್ರಜ್ಞೆಯಲ್ಲಿ ಇರುವುದಿಲ್ಲ. ಅದರಿಂದ ಈ ಸತ್ವಗುಣದಲ್ಲಿ ಯಾರು ಇರ್ತಾರೆ ಅವರಿಗೆ ಈ ಎಲ್ಲ ಇಂದ್ರಿಯಗಳು ಅಂದ್ರೆ ಈ ಎಲ್ಲ ದ್ವಾರಗಳು ಬೆಳಗ್ತವೆ ಅಂತ. ಅದು ಪ್ರಕಾಶದಲ್ಲಿ ಇರುತ್ತೆ. ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನು ಪಡಿತಾನೆ ಅನ್ನುವಂಥದ್ದು. ಲೋಭ ಪ್ರವೃತ್ತಿರಾರಂಭ ಕರ್ಮಣಾಮಶಮ ಸ್ಪೃಹ ರಜಸ್ಯೇತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ. ಹರೇ ಕೃಷ್ಣ. ಭರತ ವಂಶದಲ್ಲಿ ಮುಖ್ಯನಾದ ಅರ್ಜುನನೇ ರಜೋಗುಣವು ಹೆಚ್ಚಿದಾಗ ಅತಿ ಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ ಮತ್ತು ಹಂಬಲ, ಈ ಲಕ್ಷಣಗಳು ಹೆಚ್ಚುತ್ತವೆ. ಅಂದ್ರೆ ರಜೋಗುಣ ನಮ್ಮಲ್ಲಿ ಜಾಸ್ತಿ ಆದಾಗ ನಮಗೆ ಈ ರೀತಿಯಾಗಿ ಈ ಪ್ರತಿಯೊಂದು ಇಂದ್ರಿಯವು ಇನ್ನೂ ಹೆಚ್ಚಿನ ಅಂದ್ರೆ ಇಂದ್ರಿಯ ತೃಪ್ತಿಯ ಅಥವಾ ಕರ್ಮಗಳನ್ನ ಮಾಡಲಿಕ್ಕೆ ಅದು ಒಂಥರ ನಮ್ಮನ್ನ ಪ್ರೋತ್ಸಾಹಿಸುತ್ತೆ ಈ ರಜೋಗುಣ ಅನ್ನುವಂತಹದ್ದು.
ಇದು ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಸೇತಾನಿ ಜಾಯಂತೆ ವಿವೃದ್ಧೆ ಕುರುನಂದನ. ಕುರು ವಂಶಜನಾದ ಅರ್ಜುನನೇ, ತಮೋ ಗುಣವು ವೃದ್ಧಿಯಾದಾಗ ಕತ್ತಲು, ಜಡತ್ವ, ಹುಚ್ಚು ಮತ್ತೆ ಭ್ರಾಂತಿಗಳು ಕಾಣಿಸಿಕೊಳ್ಳುತ್ತವೆ. ಹರೇ ಕೃಷ್ಣ. ಇದು ತಮೋಗುಣದ ಲಕ್ಷಣ. ಹುಚ್ಚು ಅಂದ್ರೆ ಅಂದ್ರೆ ಭ್ರಮೆಗೆ ಒಳಗಾಗಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹದ್ದು ಆ ತಮೋಗುಣದಲ್ಲಿರುವಾಗ, ತಮೋಗುಣದ ಪ್ರಾಬಲ್ಯ ಜಾಸ್ತಿ ಇದ್ದಾಗ ಅದು ಬರುವುದಿಲ್ಲ, ಅಂದ್ರೆ ಅರ್ಥ ಆಗುವುದಿಲ್ಲ. ಜ್ಞಾನ ಇದ್ರೂ ಕೆಲವೊಂದು ಟೈಮ್ ತುಂಬಾ ಕೋಪದಲ್ಲಿದ್ದಾಗ ಏನಾಗುತ್ತೆ, ನಮಗೆ ನಾವು ಎಷ್ಟೇ ಜ್ಞಾನ ಇದ್ರೂ ಕೋಪ ಮಾಡಿಕೊಂಡಾಗ, ನಾವು ಕೋಪದಲ್ಲಿದ್ದಾಗ ಏನಾಗುತ್ತೆ, ನಮ್ಮ ಕಂಟ್ರೋಲ್ ನಮ್ಗೆ ಇರುವುದಿಲ್ಲ, ನಮ್ಮ ಚಿತ್ತ ಸ್ವಾಸ್ಥ್ಯ ನಮ್ಮ ಹತ್ರ ಇರುವುದಿಲ್ಲ, ಮನಸ್ಸು ಅನ್ನುವಂಥದ್ದು ನಮ್ಮ ಕಂಟ್ರೋಲ್ ಇರುವುದಿಲ್ಲ, ಏನೇನೋ ರಿಯಾಕ್ಟ್ ಮಾಡಿಬಿಡ್ತೀವಿ ನಾವು ಅವಾಗ. ಸೊ ಆ ರೀತಿಯಾಗಿ ಅದು ತಮೋಗುಣ ಅನ್ನುವಂಥದ್ದು ನಮ್ಮನ್ನ ಹುಚ್ಚು ಮತ್ತು ಭ್ರಾಂತಿಗೆ ಜಾರಿಸುತ್ತೆ. ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಂ ಯಾತಿ ದೇಹಭೃತ್ ತದೋತ್ತಮ ವಿಧಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸತ್ಯಗುಣದಲ್ಲಿ ಮನುಷ್ಯನು ಸತ್ತರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕಗಳನ್ನು ತಲುಪುತ್ತಾನೆ. ಸತ್ವಗುಣ ಅಂದ್ರೆ ಹಾಗೆ, ಸತ್ವಗುಣದ ಅಟ್ಲೀಸ್ಟ್ ನಾವು ಈಗ ಕಲಿಯುಗದಲ್ಲಿ ಈಗಿನ ನಾಗರಿಕತೆ ಅಂದ್ರೇನೆ ರಜೋಗುಣ. ಈಗ ನಾವು ಏನ್ ಮಾಡ್ತೇವೆ, ಜನ ಏನ್ ತಿಳ್ಕೊಳ್ತಾರೆ ಅಂದ್ರೆ, ಈಗಿನ ನಾಗರಿಕತೆಯಲ್ಲಿ ಅಂದ್ರೆ ಈ ಸಿವಿಲೈಸೇಷನ್ ನಾವು ಏನ್ ಹೇಳ್ತೇವೆ ಅಂದ್ರೆ ಒಂಥರ ಸ್ಟೇಟಸ್ ಸಿಂಬಾಲ್ ತರ, ಆದ್ರೆ ಇಲ್ಲಿರುವಂತಹದ್ದು ಹೆಚ್ಚಿಗೆ ರಜೋಗುಣ ತುಂಬಾ ಜಾಸ್ತಿ ಆದಾಗ ಏನಾಗುತ್ತೆ, ಅವನು ತಮೋಗುಣಕ್ಕೆ ಜಾರ್ತಾನೆ. ತಮೋಗುಣ ಅಂದ್ರೆ ಅದರ ಕತ್ತಲು, ಅಜ್ಞಾನ ಅನ್ನುವಂಥದ್ದು. ಅಂದ್ರೆ ಸತ್ವಗುಣದಲ್ಲಿ ಯಾರಿರ್ತಾನೆ, ಆದ್ರೆ ನಾವೇನ್ ಮಾಡ್ಬೇಕಂದ್ರೆ ಈ ತಮೋಗುಣದಿಂದ ರಜೋಗುಣದಿಂದ ಸತ್ವಗುಣಕ್ಕೆ ಬರ್ಲಿಕ್ಕೆ ನಾವು ಅಟ್ಲೀಸ್ಟ್ ಪ್ರಯತ್ನ ಮಾಡಬೇಕು. ಆ ಒಂದು ಸತ್ವಗುಣಕ್ಕೆ ಬಂದಾಗ ಮಾತ್ರ ನಾವು ಭಕ್ತಿಯನ್ನ ಮಾಡಲಿಕ್ಕೆ ಅವಕಾಶ ಸಿಗತ್ತೆ. ಅದರಿಂದ ಸತ್ವಗುಣದಲ್ಲಿ ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕಗಳಿಗೆ ತರ್ತಾನೆ. ಶರೀರ ತ್ಯಾಗ ಮಾಡಿದಾಗ ಅಲ್ಲಿ ಹೋದಾಗ ಏನಾಗುತ್ತೆ, ಅವನಿಗೆ ಇನ್ನೂ ಹೆಚ್ಚು ಭಗವಂತನ ಸೇವೆಯನ್ನ ಮಾಡುವ ಅವಕಾಶ ಸಿಗುತ್ತೆ. ಅವನು ಮಾಡಿಕೊಂಡು ಶುದ್ಧ ಸತ್ವಗುಣಕ್ಕೆ ತನ್ನನ್ನು ತಾನು ಏರಿಸಿಕೊಳ್ಳಬಹುದು. ರಜಸಿ ಪ್ರಲಯಂಗತ್ವ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲೀನ ತಮಸಿ ಮೂಢಯೋನಿಷು ಜಾಯತೆ. ರಜೋಗುಣದಲ್ಲಿ ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರುವವರ ಮಧ್ಯೆ ಹುಟ್ಟುತ್ತಾನೆ. ತಮೋಗುಣದಲ್ಲಿ ಮನುಷ್ಯನು ಸತ್ತರೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ. ಮನುಷ್ಯನಾಗಿರೋದೇ ಎಲ್ಲಾ ರೀತಿಯ ಜೀವರಾಶಿಗಳನ್ನು ದಾಟಿ ಅವನು ಮನುಷ್ಯನ ಶರೀರವನ್ನ ಪಡಿತಾನೆ. ಆದ್ರೆ ಅವನು ಇಲ್ಲಿ ಬಂದೂ ಸಹಿತ ಅವನು ಪ್ರಾಣಿ ರೀತಿ ಬದುಕೊಂಡು ಹೋದರೆ ಅಂದ್ರೆ ವಿಕರ್ಮಗಳನ್ನ ಮಾಡಿಕೊಂಡು ಪ್ರಾಣಿಯ ರೀತಿಯಾಗಿ ಬರೀ ಅಂತಹದ್ರಲ್ಲೇ ಅಂದ್ರೆ ಏನು ಆಹಾರ ನಿದ್ರಾ ಭಯ ಮೈಥುನಷ್ಟನ್ನೇ ಮಾಡ್ಕೊಂಡು ಅವನಿದ್ರೆ ಅವನು ಮುಂದೆ ಏನಾಗ್ತಾನೆ, ತಮೋಗುಣಕ್ಕೆ ಜಾರಿ ಅವನು ತಮೋಗುಣದಿಂದ ಅವನು ಪ್ರಾಣಿ ವರ್ಗದಲ್ಲಿ ಹುಟ್ಟಬೇಕಾಗತ್ತೆ. ರಜೋಗುಣದಲ್ಲಿರುವವರು ಲೋಭಿಗಳಾಗಿರೋದ್ರಿಂದ ಅವರ ಆಸೆ ಏನಿರುತ್ತೆ, ಬಯಕೆ ಏನಿರುತ್ತೆ, ಇನ್ನೂ ಹೆಚ್ಚು ನಾನು ಮಾಡಬೇಕು ಅಂತ ಅವರು ಮತ್ತೆ ಇದೇ ಭೂಲೋಕದಲ್ಲಿ ಅವರು ಹುಟ್ಟುತ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರೋರ ಮಧ್ಯೆ ಅವರು ಹುಟ್ಟುತ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ತಮೋಗುಣದವರು ಸತ್ರೆ ಅವರು ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾರೆ ಅನ್ನುವಂಥದ್ದು. ಕರ್ಮಣಃ ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜತಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಸುಕೃತದ ಫಲ ಪರಿಶುದ್ಧವಾದುದು, ಅದು ಸಾತ್ವಿಕ ಎಂದು ಹೇಳುತ್ತಾರೆ. ಆದರೆ ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖವು ಬರುತ್ತದೆ, ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನವು ಬರುತ್ತದೆ. ಹರೇ ಕೃಷ್ಣ. ಸುಕೃತದ ಫಲ ಪರಿಶುದ್ಧವಾದದ್ದು ಅಂದ್ರೆ ಸಾತ್ವಿಕ ಗುಣ ಅಂತ ಅದನ್ನ ಕರೆಯುವಂತಹದ್ದು. ಯಾಕಂದ್ರೆ ಅವರಲ್ಲಿ ಪುಣ್ಯವನ್ನ ಪಡಿತಾರೆ. ಹರೇ ಕೃಷ್ಣ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ, ನೀವೆಲ್ಲ ಹಾಕೋಬಹುದು. ಓಕೆ, ಹರೇ ಕೃಷ್ಣ. ಅದರಿಂದ ರಜೋಗುಣದಲ್ಲಿರುವವರಿಗೆ ದುಃಖ, ಯಾಕೆಂದ್ರೆ ಅವರು ಹೆಚ್ಚು ಹೆಚ್ಚು ಆಸೆ ಪಡ್ತಾರಲ್ಲ, ಲೋಭಿಗಳಾಗ್ತಾರೆ. ಆಸೆ ಈಡೇರ್ಲಿಲ್ಲ ಅಂದ್ರೂ ದುಃಖ ಖಂಡಿತವಾಗಿ ಬಂದೇ ಬರುತ್ತೆ. ಎಲ್ಲ ಟೈಮಿಗೂ ಆಸೆ ಈಡೇರುತ್ತೆ ಅನ್ನುವಂಥದ್ದಿಲ್ಲ, ಆದರೆ ಅವರು ದುಃಖವನ್ನ ಅನುಭವಿಸ್ಬೇಕಾಗತ್ತೆ ಅಲ್ಲಿ. ತಮೋಗುಣದಲ್ಲಿ ಅವರು
ಕೆಲಸದಿಂದ ಅಜ್ಞಾನ ಬರುತ್ತೆ. ಅಜ್ಞಾನ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಸತ್ವಾ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದಮೋಹೋ ತಮಸೋ ಭವತೋ ಜ್ಞಾನಂ ಏವ ಚ. ಸತ್ವಗುಣದಿಂದ ನಿಜವಾದ ಜ್ಞಾನವು ಬೆಳೆಯುತ್ತದೆ. ರಜೋಗುಣದಿಂದ ಲೋಭವು ಬೆಳೆಯುತ್ತದೆ. ತಮೋಗುಣದಿಂದ ಅಜ್ಞಾನ, ಬಹುಮೂರ್ಖತನ ಹೆಚ್ಚು ಮತ್ತು ಭ್ರಾಂತಿಗಳು ಬೆಳೆಯುತ್ತದೆ. ಹರೇ ಕೃಷ್ಣ ಪ್ರಭು. ತಮೋಗುಣದಲ್ಲಿ ಜ್ಞಾನ, ರಜೋಗುಣದಲ್ಲಿ ಲೋಭ ಮತ್ತು ತಮೋಗುಣದಲ್ಲಿ ಅಜ್ಞಾನ, ಸತ್ವಗುಣದಲ್ಲಿ ಜ್ಞಾನ, ರಜೋಗುಣದಲ್ಲಿ ಲೋಭ, ತಮೋಗುಣದಲ್ಲಿ ಮೂರ್ಖತನ, ಅಜ್ಞಾನ, ಅಜ್ಞಾನ. ಬಹುಮೂರ್ಖತನ. ಇದು ಜಾಸ್ತಿ ಆಗತ್ತೆ ಅನ್ನುವಂಥದ್ದು. ಆದ್ರೆ ಇದು ಯಾರಾದರೂ ಡೆಲಿಬರೇಟ್ಲಿ ಮಾಡುವಂತಹದ್ದು ಅಂತಲ್ಲ, ಈ ಗುಣಗಳ ಅಧ್ಯಯನದಲ್ಲಿ ಅದರಿಂದ ನಮಗೆ ಗೊತ್ತಿರಬೇಕೇನೋ ಈ ಗುಣಗಳನ್ನ ಹೇಗೆ ನಾವು ಇದನ್ನ ಬಿಡಿಸ್ಕೊಳ್ಳೋದು, ಇದರಿಂದ ನಾವು ಬಿಡುಗಡೆಯನ್ನು ಪಡೆಯೋದು ಹೇಗೆ, ಹೇಗೆ ನಾವು ಇದರಿಂದ ಎಸ್ಕೇಪ್ ಆಗೋದು. ಇಲ್ಲಾಂದ್ರೆ ಸಾಧ್ಯವೇ ಇಲ್ಲ. ಆ ಜ್ಞಾನ ನಮಗೆ ಎಸ್ಕೇಪ್ ಆಗಲಿಕ್ಕೆ, ಅದರಿಂದ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಬೇಕಾದ ಜ್ಞಾನ ಇದ್ರೆ ನಾವು ಅದನ್ನ ಸುಲಭವಾಗಿ ಬಿಡಿಸ್ಕೊಳ್ಬಹುದು. ಆದ್ರೆ ಆ ಜ್ಞಾನ ಇಲ್ಲ ಅಂದ್ರೆ ನಾವು ಇದರಲ್ಲೇ ಒಂಥರ ಕಗ್ಗಂಟಾಗಿ ಇಲ್ಲೇ ಇರ್ಬೇಕಾಗತ್ತೆ. ಒಂಥರ ಈ ಬಿಡಿಸಲಾಗದ ಈ ನೂಲು ಗಂಟು ಅಂತ ಹೇಳ್ತೀವಲ್ಲ, ಈ ನೂಲು ಗಂಟಾದ್ರೆ ಏನಾಗತ್ತೆ, ಬಿಡಿಸ್ಲಿಕ್ಕೆ ಆಗತ್ತೆ ನಮ್ಮ ಹತ್ರ? ಅದು ಏನ್ ಹೇಳ್ತೀರಾ? ಈ ನೂಲು ತುಂಬಾ ಸುತ್ತಿ ಗಂಟಾದಾಗ ಅದನ್ನ ಬಿಡಿಸೋದು ಅಂದ್ರೆ ಎಷ್ಟು ಕಷ್ಟ ಅಲ್ವಾ? ಅದನ್ನ ಬಿಡಿಸ್ಲಿಕ್ಕೆ ಆಗೋದಿಲ್ಲ ಕೆಲವೊಂದು ಟೈಮ್, ಅಂದ್ರೆ ತುಂಬಾ ಗಂಟಾಗಿದ್ದಾಗ. ಆ ರೀತಿಯಾಗಿ ಗಂಟಾಗ್ತಾ ಹೋಗುತ್ತೆ ಈ ಏನು ಫಲಗಳಿಂದ, ಕರ್ಮ ಫಲಗಳಿಂದ. ಅದರಿಂದ ಹುಚ್ಚು ಮತ್ತು ಭ್ರಾಂತಿ, ತಮೋಗುಣದಲ್ಲಿ ಹುಚ್ಚು ಮತ್ತು ಅಜ್ಞಾನ. ಜ್ಞಾನ ಎಷ್ಟೇ ಇದ್ರೂ ತಮೋಗುಣದಲ್ಲಿ ಇದ್ರೆ, ತಮೋಗುಣದ ಪ್ರಾಬಲ್ಯ ಜಾಸ್ತಿ ಇದ್ದಾಗ ಅವನು ಎಷ್ಟೇ ವೇದಗಳನ್ನ ಓದಿರಬಹುದು, ಅಷ್ಟು ಮಾಡಿಯೂ ಎಷ್ಟೋ ಜನ ವಿಕರ್ಮಗಳನ್ನ ಮಾಡಿಬಿಡ್ತಾರೆ ಅಲ್ವಾ? ಮಾಡಬಾರದ ನಿಷಿದ್ಧ ಕರ್ಮಗಳನ್ನ ಮಾಡ್ತಾರೆ. ಆದರೆ ಅಲ್ಲಿ ಜ್ಞಾನ ಕೆಲಸ ಮಾಡ್ತಾ ಇಲ್ಲ. ಏನ್ ಪ್ರಯೋಜನ ಇದೆ ಆ ಜ್ಞಾನಕ್ಕೆ ಅಂತ? ಅದರಿಂದ ಇರುವ ಜ್ಞಾನ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅದು ತಮೋಗುಣದ ಲಕ್ಷಣ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಟಂತಿ ರಾಜಸಾಹ ಜಘನ್ಯ ಗುಣ ವೃತ್ತಿಸ್ಥ ಅಧೋ ಗಚ್ಚಂತಿ ತಾಮಸಾಹ. ಸತ್ವಗುಣದಲ್ಲಿರುವವರು ಕ್ರಮೇಣ ಊರ್ಧ್ವ ಲೋಕಗಳಿಗೆ ಏರಿ ಹೋಗುವರು. ರಜೋಗುಣದಲ್ಲಿರುವವರು ಭೂಲೋಕದಲ್ಲಿ ವಾಸ ಮಾಡುವರು. ಅಸಹ್ಯಕರವಾದ ತಾಮಸ ಗುಣದಲ್ಲಿರುವವರು ನರಕ ಲೋಕಗಳಿಗೆ ಇಳಿಯುವರು. ಹರೇ ಕೃಷ್ಣ. ತಾಮಸ ಗುಣ ಆದ್ರೆ ಹಾಗೆ ಪ್ರಾಣಿ ಅಥವಾ ಪ್ರಾಣಿ ಜನ್ಮವನ್ನ ಪಡೀತಾರೆ, ಆದ್ರೆ ಅವರು ನರಕ ಲೋಕಗಳಿಗೆ ಇಳಿತಾರೆ. ಸೊ ಈ ನರಕದಲ್ಲಿ ಯಾವ ರೀತಿ ಇದಾಗತ್ತೆ, ಯಾವ ರೀತಿಯಾಗಿ ನರಕದಲ್ಲಿ ಶಿಕ್ಷೆ ಸಿಗತ್ತೆ ಜೀವಿಗೆ ಅಂದ್ರೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಆ ಥರದ್ದು. ಸೊ ಅಂತಹ ಅಲ್ಲಿಗೆ ಅವರು ಇಳಿತಾರೆ ತಮೋಗುಣದಲ್ಲಿದ್ದಾರೆ. ಸತ್ವಗುಣದಲ್ಲಿರುವವರು ಮೇಲಿನ ಲೋಕಗಳಿಗೆ ಹೋಗ್ತಾರೆ. ಯಾಕಂದ್ರೆ ಮೇಲಿನ ಲೋಕಗಳು ಪ್ರಕಾಶಮಾನವಾದ ಬೆಳಕನ್ನು ಹೊಂದಿದೆ. ಅದೋ ಲೋಕಗಳು, ಕೆಳಗಿನ ಲೋಕಗಳು ಕತ್ತಲೆಯಿಂದ ತುಂಬಿದೆ. ಅಲ್ಲಿ ಜ್ಞಾನ ಇಲ್ಲ, ಬೆಳಕಿಲ್ಲ, ಏನಿಲ್ಲ. ಆದರೆ ಮಧ್ಯದ ಲೋಕದಲ್ಲಿ ಸ್ವಲ್ಪ ಎರಡೂ ಇರುತ್ತೆ. ಆದರೆ ಯಾರು ರಜೋಗುಣದಲ್ಲಿ ಸಾಯ್ತಾರೆ ಅವರು ಭೂಲೋಕದಲ್ಲಿಯೇ ಇರ್ತಾರೆ. ಯಾಕೆಂದ್ರೆ ಅವರು ಲೋಭಿಗಳಾಗಿರ್ತಾರೆ. ಯಾಕೆ ಈ ರೀತಿಯಾಗಿ ಭಗವಂತ ನಮಗೆ ಈ ವ್ಯವಸ್ಥೆಯನ್ನು ಕೊಡ್ತಾನೆ ಜೀವಿಗಳಿಗೆ ಅಂದ್ರೆ ಅವರು ಆಸೆ ಪಡುವುದರಿಂದ. ಈ ಪ್ರತಿಯೊಂದರಲ್ಲಿಯೂ ನಮಗಿರುವ ಸ್ವಾತಂತ್ರ್ಯ ಏನೋ ಆಸೆ ಪಡುವುದು. ಆಸೆ ಪಡುವುದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಸ್ವಾತಂತ್ರ್ಯ ಅಂತ ಹೇಳಿದರೆ ಹೇಳಿ, ಯಾವುದರಲ್ಲಿಯೂ ನಮಗೆ ಸ್ವಾತಂತ್ರ್ಯ ಇಲ್ಲ. ಅದರಿಂದ ಜೀವಿ ಆಸೆ ಪಡ್ತಾನೆ. ಸತ್ವಗುಣದಲ್ಲಿರುವಂತಹ ಜೀವಿ ಏನ್ ಮಾಡ್ತಾನೆ, ಓ ನಾನು ಪುಣ್ಯ ಮಾಡಿದ್ದೇನೆ, ಎಲ್ಲೋ ಅವನಿಗೆ ಓಕೆ ಸರಿ ನೀನು ಹೋಗು, ನಿಮ್ಮ ಸತ್ವಗುಣದಲ್ಲಿ ಬೇರೆ ಎಲ್ಲ ಯಾರು ಜೀವಿಗಳು ಹೋಗಿದ್ದಾರೆ ಅಂತ ಲೋಕಗಳಿಗೆ ನೀನು ಹೋಗಿ ಮೇಲಿನ ಲೋಕಗಳಿಗೆ ಹೋಗು. ಆದರೆ ಲೋಭಿ ಏನ್ ಮಾಡ್ತಾನೆ, ಇಲ್ಲ ನನಗೆ ಇನ್ನೂ ಹೆಚ್ಚು ದುಡ್ಡು, ಇನ್ನೂ ಬೇಕು, ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು ಅಂತ ಆಸೆ ಪಡ್ತಾನೆ. ಆ ರೀತಿಯಾಗಿ ಆಸೆ ಪಡೋದ್ರಿಂದ ಅವನಿಗೆ ಏನ್ ಮಾಡ್ತಾನೆ, ಆಯ್ತಪ್ಪ ತಥಾಸ್ತು, ಭಗವಂತ ಹೇಳ್ತಾನೆ ತಥಾಸ್ತು, ನೀನು ಮತ್ತೆ ವಾಪಸ್ ಇಲ್ಲೇ ಹುಟ್ಟು ಮತ್ತೆ ಮಾಡು, ನೀನು ಲೋಭ ಮಾಡ್ತಾ ಇರು ಅಂತ. ಅದೇ ರೀತಿ ತಾಮಸ ಗುಣದಲ್ಲಿರುವವರನ್ನ ಅವರು ಇಲ್ಲಿ ಇರ್ಲಿಕ್ಕೆ ಅರ್ಹರಲ್ಲ. ಅದರಿಂದ ಅವ್ರು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಅವರನ್ನ ಕಳಿಸ್ಲಿಕ್ಕೆ ಅವನು ತಥಾಸ್ತು ಅಂತ ಹೇಳ್ತಾನೆ. ಸೊ ನರಕ ಲೋಕಗಳಿಗೆ ಅವರು ಇಳಿತಾರೆ. ಸೊ ಇದು ನೋಡ್ಬೋದು. ಏನು ಭೌತಿಕ ಪ್ರಪಂಚ, ಈ ಭೌತಿಕ ಪ್ರಪಂಚಕ್ಕೆ ಈ ಪಂಚಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ
ಈ ಲೋಕಗಳಲ್ಲಿ ನೋಡ್ಬೋದು. ಸತ್ಯಲೋಕದಲ್ಲಿ ಬ್ರಹ್ಮ ಇರ್ತಾನೆ, ತಪೋಲೋಕ, ಜನಲೋಕ, ಮಹಾಲೋಕ, ಸ್ವರ್ಗಲೋಕ, ಎಲ್ಲ ದೇವತೆಗಳು ಇರುವಂತಹ ಲೋಕ. ಆಮೇಲೆ ಭೂವರ್ಲೋಕ, ಈ ಭೂಮಿ ಕೆಳಗಡೆ. ಭೂವರ್ಲೋಕ ಇದು ರಾಕ್ಷಸ ಮತ್ತೆ ಗೋಸ್ಟ್, ಭೂತ ಪ್ರೇತಗಳು ಇರುವಂತಹ ಒಂದು ಲೋಕ. ಆಮೇಲೆ ಭೂಲೋಕ, ಮತ್ತೆ ಕೆಳಗಡೆಗೆ ಅತಳ, ವಿತಳ, ಸುತಳ, ತಲಾತಳ, ಮಹಾತಳ, ರಸಾತಳ, ಪಾತಾಳ ಅಂತ. ಸೊ ಇದೆಲ್ಲ ಸೇರಿ ಭೌತಿಕ ಪ್ರಪಂಚ 14 ಲೋಕಗಳು. ಈ 14 ಲೋಕಗಳಿಗೆ ಇನ್ಚಾರ್ಜ್ ಯಾರು ಅಂದರೆ ದುರ್ಗಾದೇವಿ. ದುರ್ಗಾದೇವಿ ಅಂದರೆ ತಂದೆ ಯಾರು? ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಯಾಕೆ ಹೇಳ್ತೀವಿ ಅಂದರೆ, ಈ ಭೌತಿಕ ಜಗತ್ತಿಗೆ ತಂದೆ ತಾಯಿಗಳಾಗಿ ಪಾರ್ವತಿ ಮತ್ತು ದುರ್ಗೆ ಮತ್ತು ಶಿವ ಇರ್ತಾರೆ. ಮತ್ತು ಈ ಗರ್ಭೋದಕಶಾಹಿ ವಿಷ್ಣು, ಅವನ ನಾಭಿ ಕಮಲದಿಂದ ಹೇಗೆ ಬ್ರಹ್ಮ ಬರ್ತಾನೆ. ಈ ರೀತಿಯಾಗಿ ಹಲವಾರು ಲೋಕಗಳಿದೆ. ಬರೀ ಈ ಲೋಕ ಮಾತ್ರ ಅಲ್ಲ, ಅದೇ ರೀತಿಯಾಗಿ ಎಲ್ಲ ಲೋಕಗಳಲ್ಲಿಯೂ ಈ ರೀತಿಯಾಗಿ ಬ್ರಹ್ಮ ಇರ್ತಾನೆ. ಈ ರೀತಿಯಾಗಿ ಲೋಕವನ್ನು ಅಂದರೆ ಗರ್ಭೋದಕಶಾಹಿ ವಿಷ್ಣುವಿನಿಂದ ಅವನು ಅಲ್ಲಿಂದ ನಮ್ಮ ಲೋಕಗಳು ಸ್ಟಾರ್ಟ್ ಆಗುತ್ತೆ. ಸತ್ಯಲೋಕ ಅಥವಾ ಬ್ರಹ್ಮನ ಲೋಕ ಅತ್ಯಂತ ಸಾತ್ವಿಕರಾದವರು ಅಲ್ಲಿ ಇರಬಹುದು. ಬ್ರಹ್ಮನಿಗೂ ಸಹಿತ ಆಯುಷ್ಯ ಇದೆ, ಗೊತ್ತಲ್ಲ. ಬ್ರಹ್ಮ ಚಿರಂಜೀವಿ ಅಲ್ಲ. ಬ್ರಹ್ಮನಿಗೆ ಸಾವಿಲ್ಲ ಅನ್ನೋದಿಲ್ಲ, ಅವನಿಗೆ ಸಾವಿದೆ. ಅವನಿಗೆ 100 ವರ್ಷ ಅವನ ಲೆಕ್ಕಾಚಾರದ ಪ್ರಕಾರ. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಎಲ್ಲ ಚಟುವಟಿಕೆಗಳಲ್ಲಿ ಈ ಗುಣಗಳಲ್ಲದೆ ಬೇರೆ ಕರ್ತವ್ಯವಿಲ್ಲ ಎನ್ನುವುದನ್ನು ಮನುಷ್ಯನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಎಲ್ಲ ಗುಣಗಳಿಗೆ ಅತೀತನಾದ ಪರಮಪ್ರಭುವನ್ನು ಅರಿತಾಗ ಆಧ್ಯಾತ್ಮಿಕ ಭಾವವನ್ನು ಪಡೆಯುತ್ತಾನೆ. ಹರೇ ಕೃಷ್ಣ. ಈ ಗುಣಗಳಿಗೆ, ಈ 3 ಗುಣಗಳಿಗೆ ಅತೀತನಾದಾಗ, ಪರಮಪ್ರಭುವನ್ನು ಅರಿತಾಗ ಆಧ್ಯಾತ್ಮಿಕ ಗುಣಲಕ್ಷಣಗಳನ್ನು ಅವನು ಪಡಿತಾನೆ, ಆಧ್ಯಾತ್ಮಿಕ ಭಾವವನ್ನ. ಅದರಿಂದ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಏನೋ ಇಲ್ಲಿ ಬರೀ ಗುಣಗಳು ಮಾತ್ರ ಕೆಲಸ ಮಾಡುತ್ತೆ. ಈಗ ಯಾರು ಬೇಕಂತಲೇ ಮಾಡುವಂಥದ್ದಲ್ಲ, ಗುಣಗಳ ಅಧೀನದಲ್ಲಿ ಅವರು ಇರುವುದರಿಂದ ಆ ರೀತಿಯಾಗಿ ಕೆಲಸ ಮಾಡುತ್ತೆ. ಸರಿಯಾಗಿ ಇದನ್ನು ಯಾರು ತಿಳ್ಕೊಳ್ತಾನೋ ಅವನು ಗುಣಗಳಿಗೆ ಅತೀತನಾಗ್ತಾನೆ. ಪರಮಪ್ರಭುವನ್ನು ಅರಿತಾಗ ಆಧ್ಯಾತ್ಮಿಕ ಭಾವವನ್ನು ಅವನು ಪಡಿತಾನೆ. ಗುಣಾನೇತಾನತೀತ್ಯತ್ರೇನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯುಜರಾ ದುಃಖೈ ವಿಮುಕ್ತೋ ಅಮೃತಮಶ್ನುತೆ. ಹರೇ ಕೃಷ್ಣ. ದೇಹಧಾರಿಯಾದ ಜೀವಿಯು ಐಹಿಕ ದೇಹದೊಂದಿಗೆ ಸಹಯೋಗವಿರುವ ಈ 3 ಗುಣಗಳನ್ನು ಮೀರಬಲ್ಲವನಾಗಬೇಕು. ಆಗ ಅವನು ಹುಟ್ಟು, ಸಾವು, ಮುಪ್ಪು ಮತ್ತು ಅವುಗಳ ದುಃಖಗಳಿಂದ ಬಿಡುಗಡೆ ಹೊಂದಿ ಈ ಜನ್ಮದಲ್ಲಿಯೇ ಅಮೃತವನ್ನು ಸವಿಯುತ್ತಾನೆ. ಸೊ ನಾವು ತಿಳ್ಕೊಳ್ಬಹುದು, ಸತ್ವಗುಣದಲ್ಲಿರುವವರು ಮೇಲಿನ ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ. ಆದರೆ ಅಲ್ಲಿ ಹೋದರೆ ಅವರಿಗೇನು ಇದಾಗತ್ತ ಅಂದರೆ ಏನು, ಮತ್ತೆ ಅವರು ವಾಪಸ್ ಬರೋದಿಲ್ವಾ ಅಂತ? ಖಂಡಿತವಾಗಿಯೂ ಬರ್ತಾರೆ. ಯಾಕೆಂದರೆ ಅದು ಒಂದು ಪರ್ಮನೆಂಟ್ ಅಲ್ಲ, ಅದು ಒಂದು ಮೃತ್ಯುಲೋಕ ಥರ. ಸೊ ಅವರು ಖಂಡಿತವಾಗಿ ಮತ್ತೆ ಬರಬೇಕಾಗತ್ತೆ. ಅಂದರೆ ಅಲ್ಲಿ ಅವರು ಭಕ್ತಿ ಮಾಡದೆ, ಕೃಷ್ಣನ ನೆನೆಯದೆ ಹಾಗೇ ಇದ್ದರೆ, ಅಲ್ಲಿ ಹೋಗ್ಬಿಟ್ಟು ಓಕೆ ಸ್ವರ್ಗಕ್ಕೆ ಹೋಗಿದ್ದೇನೆ ನಾನು ಅಂತ ಸುಖ ಪಡಲಿಕ್ಕೆ ನೋಡಿದ್ರೆ ಸ್ವರ್ಗದಲ್ಲಿ ಹೆಚ್ಚು ದಿವಸ ಇರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಎಲ್ಲಿ ತನಕ ನಮ್ಮ ಪುಣ್ಯ ಇರುತ್ತೆ ಅಲ್ಲಿ ತನಕ ನಾವು ಸ್ವರ್ಗವನ್ನು ಸಹಿತ ಎಂಜಾಯ್ ಮಾಡ್ಬೋದು. ಅಲ್ಲಿ ಎಲ್ಲ ರೀತಿಯ ಎಂಜಾಯ್ಮೆಂಟ್ ಇದೆ ಅಂತೆ. ಅಂದರೆ ನಮ್ಮ ಭೌತಿಕ ಪ್ರಪಂಚದ ಎಂಜಾಯ್ಮೆಂಟ್ಗಳೆಲ್ಲ ಸ್ವರ್ಗದಲ್ಲಿ ಅಲ್ಲಿ ಪುಣ್ಯ ಮಾಡಿಕೊಂಡು ಅಲ್ಲಿ ಹೋಗಬೇಕಾಗತ್ತೆ. ಪುಣ್ಯ ಖಾಲಿ ಆದಮೇಲೆ ಅಲ್ಲಿಂದ ವಾಪಸ್ ಬರಬೇಕಾಗತ್ತೆ. ಅದರಿಂದ ಈ ಹುಟ್ಟು, ಸಾವು, ಮುಪ್ಪು ಇದರಿಂದ ನಾವು ಬಿಡುಗಡೆ ಪಡೆಯೋದು ಹೇಗಂದರೆ, ಯಾವಾಗ ಸಹಯೋಗಿಯವರ 3 ಗುಣಗಳನ್ನು ಅವನು ಮೀರ್ತಾನೆ. ಈ 3 ಗುಣಗಳನ್ನು ನಾವು ಮೀರಿದವರಾಗಿರಬೇಕು. ಅರ್ಜುನ ಉವಾಚ ಕೈರ್ಲಿಂಗೈ ಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರಃ ಕಥಂ ಚೈತಾಂ ಸ್ತ್ರೀನ್ ಗುಣಾನ್ ಅತಿವರ್ತತೆ. ಅರ್ಜುನನು ಪ್ರಶ್ನಿಸಿದನು,
ಪ್ರಿಯ ಪ್ರಭುವೆ, ಈ ಗುಣತ್ರಯಗಳನ್ನು ಮೀರಿದವನ ಲಕ್ಷಣಗಳು ಯಾವ್ಯಾವು? ಆತನು ಹೇಗೆ ನಡೆದುಕೊಳ್ಳುತ್ತಾನೆ? ಅವನು ಹೇಗೆ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ? ಹರೇ ಕೃಷ್ಣ. So ಅರ್ಜುನ ಇಲ್ಲಿ ಕೇಳ್ತಾ ಇದ್ದಾನೆ, ಈಗ ಭಗವಂತ ಹೇಳ್ತಾನೆ ಗುಣಗಳನ್ನ ಮೀರಬೇಕು ಅಂತ. ಹಾಗಿದ್ರೆ ಯಾರಪ್ಪ ಗುಣ ಮೀರುವವರು? ಅವರು ಹೇಗೆ ಗುಣ ಮೀರಿರ್ತಾರೆ? ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಪ್ರಕೃತಿಯ ಗುಣಗಳನ್ನ ಅವನು ಹೇಗೆ ಆ ಗುಣಗಳನ್ನ ಮೀರ್ತಾನೆ ಅಂತ, ಅವನ ಬಿಹೇವಿಯರ್ ಹೇಗಿರುತ್ತೆ ಅಂತ, ಅವನ ನಡೆ, ಅವನು ಹೇಗೆ ನಡೆದುಕೊಳ್ತಾನೆ ಅನ್ನುವ ಪ್ರಶ್ನೆಯನ್ನ ಕೇಳ್ತಾನೆ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಶ್ರೀ ಭಗವಾನುವಾಚ ಪ್ರಕಾಶಂ ಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯಸೆ ಗುಣ ವರ್ತಂತ ಇತ್ಯೇವಂ ಯೋವತಿಷ್ಠತಿ ತೇಂಗತೆ ನೇಂಗತೆ ಸಮುದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮಕಾಂಚನಃ ತುಲ್ಯ ಪ್ರಿಯ ಪ್ರಿಯೋ ಧೀರಸ್ತುಲ್ಯ ನಿಂದಾತ್ಮ ಸಂಸ್ತುತಿಃ ಮಾನಾಪಮಾನಯೋ ಸ್ತುಲ್ಯೋ ಮಿತ್ರಾರಿಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಸೊ ಈ ಗುಣಗಳನ್ನು ಮೀರಿದವನು ಹೇಗಿರ್ತಾನೆ? ದೇವೋತ್ತಮ ನೀವು ಓದಿ. ದೇವೋತ್ತಮ ಪರಮಪುರುಷನು ಹೀಗೆಂದನು, ಪಾಂಡುವಿನ ಮಗನಾದ ಅರ್ಜುನನೇ, ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳನ್ನು ಮೀರಿದವನು ಎಂದು ಹೇಳುತ್ತಾರೆ. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವನ್ನು ದ್ವೇಷಿಸುವುದಿಲ್ಲ. ಅವು ಮರೆಯಾದಾಗ ಅವುಗಳನ್ನು ಬಯಸುವುದಿಲ್ಲ. ಅವನು ಐಹಿಕ ಗುಣಗಳ ಈ ಎಲ್ಲ ಪ್ರಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿ ಇರುತ್ತಾನೆ. ಗುಣಗಳು ಮಾತ್ರವೇ ಕೆಲಸ ಮಾಡುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿಯುತ್ತಾನೆ. ಅವನು ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣುತ್ತಾನೆ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು ಮತ್ತು ಒಂದು ಚಿನ್ನದ ತುಂಡು ಎಲ್ಲವನ್ನೂ ಸಮದೃಷ್ಟಿಯಿಂದ ಕಾಣುತ್ತಾನೆ. ಪ್ರಿಯ ಅಪ್ರಿಯಗಳ ವಿಷಯದಲ್ಲಿ ಒಂದೇ ಸಮನೆ ಇರುತ್ತಾನೆ. ಹೊಗಳಿಕೆ ಮತ್ತು ತೆಗಳಿಕೆ, ಮಾನ ಮತ್ತು ಅಪಮಾನ ಇವುಗಳ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರವಾಗಿರುತ್ತಾನೆ. ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ಳುತ್ತಾನೆ ಮತ್ತು ಎಲ್ಲ ಐಹಿಕ ಚಟುವಟಿಕೆಗಳನ್ನ ಪರಿತ್ಯಜಿಸಿರುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸೊ ಅವನು ಯಾವ ರೀತಿಯಾಗಿರ್ತಾನೆ? ಅವನ ಲಕ್ಷಣಗಳು ಯಾವುದು ಅಂದ್ರೆ, ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳಿದ್ದಾಗ ಅವನು ದ್ವೇಷಿಸುವುದಿಲ್ಲ. ಯಾಕೆಂದ್ರೆ ಅವನಿಗೆ ಅದರಿಂದ ಯಾವ ರೀತಿಯಾದಂತಹ ಇದು ಇರುವುದಿಲ್ಲ, ಅಂದ್ರೆ ಕನ್ಸರ್ನ್ ಇರುವುದಿಲ್ಲ ಅದ್ರ ಬಗ್ಗೆ ಅಂತ. ಅವನು ಯಾವಾಗಲೂ ಭಗವಂತನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿದವನಾಗಿರ್ತಾನೆ. ಅವು ಮರೆಯಾದಾಗ ಅಥವಾ ಸಿಕ್ಕಿಲ್ಲ ಅಂದ್ರೆ ಅವನು ಅದನ್ನು ಬಯಸುವುದೂ ಇಲ್ಲ. ಅವನು ಐಹಿಕ ಗುಣಗಳ ಈ ಎಲ್ಲಾ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ನಿರಾತಂಕವಾಗಿ ಇರ್ತಾನೆ. ಈ ಐಹಿಕ ಇದರಲ್ಲಿ ಪ್ರಪಂಚದಲ್ಲಿ ನಾವು ಏನನ್ನಾದ್ರೂ ಮಾಡಿದರೆ ಕ್ರಿಯೆ ಪ್ರತಿಕ್ರಿಯೆಗಳು ಇದ್ದೇ ಇದೆ. ಅದರಿಂದ ಅದಕ್ಕೆ ಅವನು ನಿಶ್ಚಲನಾಗಿರ್ತಾನೆ ಮತ್ತು ನಿರಾತಂಕವಾಗಿ ಇರ್ತಾನೆ. ಆದ್ರೆ ಅವನಿಗೆ ಅರ್ಥ ಆಗತ್ತೆ, ಏನು ಈ ಐಹಿಕ ಪ್ರಪಂಚದಲ್ಲಿ ಯಾರು ಮಾಡುವಂಥದ್ದಿಲ್ಲ, ಆದರೆ ಇಲ್ಲಿ ಬರೀ ಗುಣಗಳು ಮಾತ್ರ ಕೆಲಸ ಮಾಡ್ತಾ ಇದೆ. ಇದು ಬಹಳ ಮುಖ್ಯ. ಈಗ ನಾವು ಯಾರೋ ಒಬ್ರು ಈ ರೀತಿಯಾಗಿ ನಾವು 3 ಗುಣಗಳ ಬಗ್ಗೆ ಹೇಳಿದ್ವಲ್ಲ, ಆ ಗುಣಗಳಲ್ಲಿ ಯಾರಾದ್ರೂ ಇದ್ರೆ ನಾವು ತಿಳ್ಕೊಳ್ಬೋದು ಅಲ್ಲಿ ಬರೀ ಗುಣಗಳು ಮಾತ್ರ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನ. ಆ ಗುಣಗಳ ಪ್ರಭಾವದಿಂದಲೇ ಆ ರೀತಿಯಾಗಿ ಬಿಹೇವ್ ಮಾಡ್ತಾ ಇರುವಂತ. ಅದರಿಂದ ಅವನು ಅಂದ್ರೆ ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿಯುತ್ತಾನೆ ಯಾರು ಗುಣಗಳು ಇದನ್ನ ತಿಳ್ಕೊಳ್ತಾನೆ. ಅವನು ಆ ರೀತಿಯಾಗಿ ಆಧ್ಯಾತ್ಮಿಕ ಮನಸ್ಸನಾದಾಗ ಅವನಿಗೆ ನೋಡಿ ಯಾವುದರ ಮೇಲೆ ಹೆಚ್ಚು ಆಸೆ ಇರುವುದಿಲ್ಲ. ಅವನೇನು ಹೇಳ್ತಾನೆ, ಇಲ್ಲಿ ಒಂದು ಚಿನ್ನದ ತುಂಡು, ಒಂದು ಕಲ್ಲು ಅಥವಾ ಒಂದು ಮಣ್ಣಿನ ಹೆಂಟೆ, ಇದು ಎಲ್ಲವೂ ಒಂದೇ, ಎಲ್ಲವೂ ಭಗವಂತನಿಗೆ ಸೇರಿರುವಂತಹದ್ದು. ಅದರಿಂದ ಅವನು ಅದನ್ನ ಬಯಸುವುದಿಲ್ಲ. ಪ್ರಿಯ ಅಪ್ರಿಯಗಳ ವಿಷಯದಲ್ಲೂ ಒಂದೇ ಸಮನೆ ಇರ್ತಾನೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಪ್ರಿಯ ಅಪ್ರಿಯ ಅಂದ್ರೆ ಯಾವುದು ಇಷ್ಟವಾದದ್ದು ಅಥವಾ ಯಾವುದು ಇಷ್ಟವಾಗದೇ ಇರುವಂಥದ್ದು, ಎರಡರಲ್ಲಿ ಒಂದೇ ರೀತಿಯಾಗಿ ಇರ್ತಾನೆ. ಮತ್ತು ಮಾನ ಅಪಮಾನಗಳು, ಯಾರು ಅವನನ್ನು ಹೊಗಳಿದ್ರು ಯಾರು ಅವನನ್ನು ತೆಗಳಿದ್ರು ಅವನು ಒಂದೇ ರೀತಿಯಾಗಿ ತಟಸ್ಥನಾಗಿರ್ತಾನೆ, ಅಲ್ಲಿ ನಡೆದುಕೊಳ್ತಾನೆ. ಸೊ ಈ ರೀತಿಯಾಗಿ ನಾವು ಇದನ್ನ
ನೋಡ್ಬೋದು ಹೇಗೆ ಎಲ್ಲ ಈ ಮೂರು ಗುಣಗಳನ್ನು ಮೀರಿದವನು ಹೇಗಿರ್ತಾನೆ ಅನ್ನುವಂಥದ್ದು. ಮಾಂಚ ಯೋಗೇ ವಿಚಾರೇಣ ಭಕ್ತಿ ಯೋಗೇನ ಸೇವತೆ ಸ ಗುಣಾನ್ ಸಮತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಎಲ್ಲಾ ಸನ್ನಿವೇಶಗಳಲ್ಲಿಯೂ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ. ಹೀಗೆ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ. ಹರೇ ಕೃಷ್ಣ. ಸೊ ಈಗ ಎಲ್ಲಾ ಸನ್ನಿವೇಶಗಳಲ್ಲಿ ಅವನು ಈ ರೀತಿಯಾಗಿ ಏನನ್ನು ಅಂದ್ರೆ ಲೋಪ ಮಾಡದೆ, ಯಾವುದೇ ರೀತಿಯಾಗಿ ಅವನು ಲೋಪ ಅಂದ್ರೇನು ಮಿಸ್ಟೇಕ್ಸ್ ಅಂದ್ರೆ ಅಲ್ಲಿ ಏನಾದರೂ ಕಡಿಮೆ ಮಿಸ್ಟೇಕ್ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಈ ಗುಣಗಳನ್ನ ಮೀರ್ತಾನೆ. ಅಂದ್ರೆ ಸತ್ವಗುಣವನ್ನು ಸಹಿತ ಅವನಿಲ್ಲಿ ಮೀರ್ತಾನೆ. ಅಂದ್ರೆ ಅಲ್ಲಿಂದ ಅವನೇನ್ ಮಾಡ್ತಾನೆ, ಆ ಬ್ರಹ್ಮನ್ ಅಂತ ಅಂದ್ರೆ ಏನು, ಆತ್ಮದ ಸ್ಥಿತಿ, ಆತ್ಮದ ತನ್ನ ಮೂಲ ಸ್ಥಿತಿ. ಆತ್ಮ ಸಚ್ಚಿದಾನಂದ. ಯಾಕೆ ಅಂದ್ರೆ ಅದು ಭಗವಂತನ ಗುಣಲಕ್ಷಣಗಳನ್ನ ಹೊಂದಿರುತ್ತೆ, ಅದು ಆತ್ಮದ ಸ್ಥಿತಿ. ಅದರಿಂದ ಅವನು ಬ್ರಹ್ಮನ್ ಹಂತಕ್ಕೆ ಬರ್ತಾನೆ. ಅದನ್ನ ಬ್ರಹ್ಮನ್ ಅಂತಲೂ ಕರೆಯಲಾಗುತ್ತೆ. ಸೊ ಬ್ರಹ್ಮನ್ ಅಂದ್ರೆ ಆತ್ಮ. ಬ್ರಹ್ಮನ್ ಅಂದ್ರೆ ಈ ಕೆಲವೊಂದು ಟೈಮ್ ಐಹಿಕ ಪ್ರಪಂಚಕ್ಕೂ ಹೇಳ್ತಾರೆ. ಮತ್ತೆ ಈ ಬ್ರಹ್ಮನ್ ಅನ್ನುವಂಥದ್ದನ್ನ ನಿಜವಾಗಿ ಹೇಳೋದು ಬ್ರಹ್ಮ ಜ್ಯೋತಿ. ಬ್ರಹ್ಮ ಜ್ಯೋತಿ ಭಗವಂತನಿಂದ ಹೊರಸೂಸುವಂತಹ ಪ್ರಭೆ ವೈಕುಂಠ ಲೋಕಗಳನ್ನ ಆವರಿಸಿಕೊಂಡಿರುತ್ತೆ. ಇದು ಈ ಭೌತಿಕ ಪ್ರಪಂಚದ ಆಚೆ ಇರುವಂತಹದ್ದು. ಹೀಗೆ ಅವನು ಬ್ರಹ್ಮನ್ ಹಂತಕ್ಕೆ ಬರ್ತಾನೆ. ಆತ್ಮ ತನ್ನ ನಿಜವಾದ ಗುಣಲಕ್ಷಣಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ನಮಗೆ ಹೇಳುತ್ತಾರೆ. ಅದರಿಂದ ಸದಾ ಕೃಷ್ಣನಿಗೆ ಕೆಲಸ ಮಾಡುವುದು ಕಲ್ಪನೆ. ಕೃಷ್ಣನನ್ನು ಮಾತ್ರವಲ್ಲ, ರಾಮ ಮತ್ತು ನಾರಾಯಣರಂತೆ ಅವನ ಎಲ್ಲಾ ಸ್ವಾಂಶ ವಿಸ್ತರಣೆಗಳನ್ನು ಒಳಗೊಳ್ಳುವುದು. ಆತನ ಸ್ವಾಂಶ ವಿಸ್ತರಣೆಗಳು ಅಸಂಖ್ಯಾತ. ಕೃಷ್ಣನ ಯಾವುದೇ ರೂಪದ ಅಥವಾ ಸ್ವಾಂಶ ವಿಸ್ತರಣೆಯಲ್ಲಿ ಒಂದರ ಸೇವೆಯಲ್ಲಿ ನಿರತನಾದವನು ದಿವ್ಯ ಸ್ಥಿತಿಯಲ್ಲಿ ಇದ್ದಾನೆ ಅಂತ ಭಾವಿಸಲಾಗುತ್ತೆ. ಸೊ ಕೃಷ್ಣನ ಎಲ್ಲಾ ರೂಪಗಳು ಸಂಪೂರ್ಣ ಆಧ್ಯಾತ್ಮಿಕ, ನಿತ್ಯಾನಂದ, ಜ್ಞಾನಮಯ ಎನ್ನುವುದನ್ನು ಗಮನಿಸಬೇಕು. ಇಂತಹ ದೇವೋತ್ತಮ ಪುರುಷರು ಸರ್ವಶಕ್ತರು, ಸರ್ವಜ್ಞರು. ಆದರೆ ಎಲ್ಲಾ ದಿವ್ಯ ಗುಣಗಳಿವೆ. ಐಹಿಕ ಪ್ರಕೃತಿ ಗುಣಗಳನ್ನು ಗೆಲ್ಲುವುದು ಬಹಳ ಕಷ್ಟ. ದೃಢ ಸಂಕಲ್ಪ ಮಾಡಿ ಕೃಷ್ಣನ ಅಥವಾ ಅವನ ಸ್ವಾಂಶ ವಿಸ್ತರಣೆಗಳಲ್ಲಿ ಸೇವೆಯಲ್ಲಿ ಒಬ್ಬನು ತೊಡಗಿದರೆ ಪ್ರಕೃತಿ ಗುಣಗಳನ್ನು ಸುಲಭವಾಗಿ ದಾಟಬಹುದು ಅನ್ನೋದನ್ನ ಇಲ್ಲಿ ಪ್ರಭುಪಾದ ನಮಗೆ ಹೇಳ್ತಾರೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖ ಸೈಕ್ಯಾಂತಿಕಸ್ಯ ಚ. ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ. ಅವನು ಅವಿನಾಶಿ, ಶಾಶ್ವತ, ಪರಮ ಸುಖವೇ ಅದರ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ಹರೇ ಕೃಷ್ಣ. ಸೊ ನಿರಾಕಾರ ಬ್ರಹ್ಮನ್ ಅಂದ್ರೆ ಯಾವುದು? ಬ್ರಹ್ಮಜ್ಯೋತಿ. ಆ ಬ್ರಹ್ಮಜ್ಯೋತಿಯು ಸಹಿತ ಶಾಶ್ವತ. ಅವನೇನ್ ಹೇಳ್ತಾನೆ, ಆ ಬ್ರಹ್ಮಜ್ಯೋತಿಗೆ ಮೃತ್ಯುವಿಲ್ಲ. ಯಾಕೆಂದ್ರೆ ಅದು ಯಾವುದದು ಬ್ರಹ್ಮಜ್ಯೋತಿ? ವೈಕುಂಠ ಲೋಕಗಳಿಂದ ಹೊರಸೂಸುವಂತಹ ಪ್ರಭೆ. ಸೊ ವೈಕುಂಠ ಲೋಕಗಳು ಅದು ನಿತ್ಯ ಅಂತ ಆದ್ರೆ ವೈಕುಂಠ ಲೋಕಗಳಿಂದ ಹೊರಸೂಸುವಂತಹ ಪ್ರಭೆಯೂ ನಿತ್ಯ. ಆದ್ರಿಂದ ಅವಿನಾಶಿ ಶಾಶ್ವತ ಪರಮ ಸುಖವೇ ಅದರ ಸಹಜ ಸ್ಥಿತಿ. ಅವಿನಾಶಿ ಅಂದ್ರೆ ನಾಶವನ್ನ ಹೊಂದದೇ ಇರುವಂತಹದ್ದು, ಶಾಶ್ವತವಾಗಿ ಇರುವಂತಹದ್ದು. ಮತ್ತು ಅದರ ಪರಮ ಸುಖ ಸಚ್ಚಿತ್ ಆನಂದ ಅನ್ನುವಂಥದ್ದು. ನಾನು ಆ ನಿರಾಕಾರ ಬ್ರಹ್ಮನಿಗೆ ಆಧಾರ ಅನ್ನೋದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಇವತ್ತಿಗೆ ಅಧ್ಯಾಯ ಇಲ್ಲಿಗೆ ಮುಗಿಯತ್ತೆ. ಇವತ್ತಿನ ಮೂರು ಗುಣಗಳನ್ನು ಮೀರುವುದು ಹೇಗೆ, ಮೀರಿದವರು ಹೇಗಿರ್ತಾರೆ ಅನ್ನುವಂಥದ್ದು, ಮೂರು ಗುಣಗಳಲ್ಲಿ ಶರೀರ ತ್ಯಾಗ ಮಾಡಿದರೆ ಏನಾಗತ್ತೆ ಅನ್ನುವಂಥದ್ದನ್ನು ನೋಡಿದ್ವಿ. ಮೂರು ಗುಣಗಳನ್ನ ಮೀರುವಂತಹದ್ದು ಅನ್ನೋದನ್ನ ಇಲ್ಲಿ ಈ ಶ್ಲೋಕದಲ್ಲಿ ನಾವು ನೋಡ್ಬೋದು. ಅವಿನಾಶಿ ಶಾಶ್ವತ ಪರಮ ಸುಖವೇ ಅದರ ಸಹಜ ಸ್ಥಿತಿ. ನಾನು ಆ ನಿರಾಕಾರ ಬ್ರಹ್ಮನಿಗೆ ಆಧಾರ ಅನ್ನೋದನ್ನ ಭಗವಂತ ಹೇಳ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. 9 PM. ಹರೇ ಕೃಷ್ಣ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಯಾರಿಗ ಏನಾದರೂ ಓಕೆ ಈ ಅಧ್ಯಾಯದ ಮೇಲೆ ಅಥವಾ ಏನಾದರೂ ಕೇಳಲಿಕ್ಕೆ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಇಲ್ಲಾಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಜಪ ಮಾಡೋಣ.
ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ನಾಳೆ ಪುರುಷೋತ್ತಮ ಯೋಗ ತಪ್ಪದೆ ಅಟೆಂಡ್ ಮಾಡಿ. ಯಾಕೆ ಭಗವಂತ ಪುರುಷೋತ್ತಮ ಯೋಗ, ಅವನನ್ನ ದೇವೋತ್ತಮ ಪರ. ಈಗಿನ ಕಾಲದಲ್ಲಿ ಸತ್ವಗುಣವನ್ನು ಬಿಂಬಿಸುವ ಬಿಹೇವಿಯರ್ ಎಲ್ಲ ಯಾವುದಂತ? ಈ ಸತ್ವಗುಣದಲ್ಲಿ ಇರುವವರು ಅಂದ್ರೆ ಆಹಾರ ಶುದ್ಧಿ, ಸತ್ವ ಶುದ್ಧಿ ಅಂತ ನಾವು ಮೊದಲೇ ನೋಡಿದ್ದೀವಿ. ಸಾತ್ವಿಕವಾದಂತಹ ಆಹಾರವನ್ನು ತಿನ್ನುವಂತಹದ್ದು, ಮತ್ತೆ ಬೆಳಗ್ಗೆ ಸತ್ವಗುಣದ ಬೇಗ ಏಳುವಂತಹದ್ದು. ಮುಂದೆ ನಿಮಗೆ ಆ ಸತ್ವಗುಣದ ಇನ್ನೂ ಹೆಚ್ಚಿನ ಇದು 17ನೇ ಅಧ್ಯಾಯ ಮತ್ತು 18ನೇ ಅಧ್ಯಾಯದಲ್ಲಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಭಗವಂತ ಕೊಡ್ತಾನೆ ಸತ್ವಗುಣದ ಬಗ್ಗೆ. ಹೇಗಿದೆ ಸತ್ವಗುಣದವ್ರು, ಹೇಗಿರ್ತಾರೆ, ಹೇಗೆ ನಾವು ಸತ್ವಗುಣಕ್ಕೆ ಬರಬೇಕು ಅನ್ನುವಂಥದ್ದಲ್ವಾ ಮಾತಾಜಿ ನಿಮ್ಗೆ ಪ್ರಶ್ನೆ? ಹೌದು ಹೌದು ಹೌದು. ಹಾ, ಸತ್ವಗುಣಕ್ಕೆ ಬರ್ಬೇಕಂದ್ರೆ ಮೊದಲು ಅಟ್ಲೀಸ್ಟ್ ನಾವು ಅಂದ್ರೆ ಈ ನಿಯಂತ್ರಕ ತತ್ವಗಳನ್ನ ಅನುಸರಿಸಬೇಕು. ಮತ್ತೆ ಮನಸ್ಸನ್ನ ಆದಷ್ಟು ಭಗವಂತನಿಂದ ನೆನೆಸ್ಬೇಕು. ಆಗ ಆಟೋಮೆಟಿಕಲಿ ನಾವೇನಾಗತ್ತೆ, ಇಂಟಾಕ್ಸಿಕೇಶನ್, ಈರುಳ್ಳಿ, ಬೆಳ್ಳುಳ್ಳಿ, ಟೀ, ಕಾಫಿ ಎಲ್ಲ ನಶಾ ಪದಾರ್ಥಗಳು ಅವನ್ನೆಲ್ಲ ಬಿಡ್ಬೇಕಾಗತ್ತೆ. ಆಗ ನಾವು ನಮ್ಮ ಸತ್ವಗುಣ ಅಂದ್ರೆ ಏನಂದ್ರೆ, ಸತ್ವಗುಣದಲ್ಲಿ ಆಹಾರ, ಸತ್ವಗುಣದಲ್ಲಿ ಮಾತು, ಸತ್ವಗುಣದಲ್ಲಿ ಈ ಮಾತಿನ ಬೇರೆ ಬೇರೆ ರೀತಿಯ ತಪಸ್ಸು ಅನ್ನುವಂಥದ್ದು ಇದೆಯಲ್ಲ, ಆ ರೀತಿಯಾಗಿ ಸತ್ವಗುಣದಲ್ಲಿ ಹೇಗೆ ಎಲ್ಲವೂ ಇದೆ ಬರತ್ತೆ ಮಾತಾಜಿ. ಮುಂದೆ ಇದಾದ್ಮೇಲೆ ನಮ್ಗೆ ಅರ್ಥ ಆಗ್ತದೆ. 17 ಚಾಪ್ಟರ್ ಮತ್ತೆ 18 ಚಾಪ್ಟರ್ ಅಲ್ಲಿ 18ನೇ ಅಧ್ಯಾಯದಲ್ಲಿ ಅದ್ರ ಬಗ್ಗೆ ಮತ್ತೆ ಹೇಳಿದ್ದಾನೆ ಭಗವಂತ. ಓಕೆ, ಅದರಲ್ಲಿ ನಮಗೆ ಅರ್ಥ ಆಗತ್ತೆ ಅವಾಗ. ಧನ್ಯವಾದಗಳು. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ
राम राम हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम राम हरे हरे कृष्ण 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 हरे राम हरे हरे कृष्ण 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 हरे हरे राम हरे हरे कृष्ण 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 हरे राम हरे हरे कृष्ण 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 हरे हरे राम राम हरे हरे कृष्ण कृष्ण हरे राम हरे हरे कृष्ण 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 हरे राम हरे कृष्ण कृष्ण हरे राम हरे हरे कृष्ण कृष्ण हरे राम हरे हरे कृष्ण 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 हरे राम हरे कृष्ण कृष्ण हरे हरे राम हरे हरे कृष्ण 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 हरे राम हरे हरे कृष्ण 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 हरे राम हरे हरे कृष्ण 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 हरे हरे कृष्ण कृष्ण हरे राम हरे हरे कृष्ण 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 हरे राम हरे कृष्ण 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 हरे राम हरे हरे कृष्ण 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 हरे राम हरे हरे वाञ्छाकल्पतरुभ्यश्च कृपा सिंधुभ्येव च पतितानां पावनेभ्यो वैष्णवेभ्यो नमो नमः ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ ಇಲ್ಲಿ ನೆರೆದಿರುವ ಎಲ್ಲ ಭಕ್ತ ವೃಂದಕ್ಕೂ ಜಯವಾಗಲಿ ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ ಹರೇ ಕೃಷ್ಣ ಪ್ರಭು ಹರೇ ಕೃಷ್ಣ ಧನ್ಯವಾದ ಪ್ರಭುಜಿ ಧನ್ಯವಾದ ಪುನಃ ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ ಶುಭರಾತ್ರಿ ನಾಳೆ ಮತ್ತೆ ಭೇಟಿಯಾಗೋಣ ಓಕೆ ಪುರುಷ